ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಶ್ಲೋಕವನ್ನ ಚೆನ್ನಾಗಿ ಅರ್ಥಕೊಳ್ಳಿಕ್ಕೆ, ಭಗವಂತನ ಗುರುವಿನ ಅನುಗ್ರಹವನ್ನ ಪಡಿಲಿಕ್ಕೆ ನಾವು ಮಂಗಳಾಚರಣೆಯನ್ನ ಹೇಳೋಣ. ಎಲ್ರು ನನ್ನ ಜೊತೆಗೆ ಅನುಸರಿಸಿ. ಓಂ ಭಗವತೆ ವಾಸುದೇವಾಯ. ಓಂ ನಮೋ 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 ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ವ್ಯಾಸದೇವ ನಾರಾಯಣ ಸರಸ್ವತಿಗೆ ಪ್ರಣಾಮಗಳನ್ನು ಸೂಚಿಸೋಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಮುದೀರಯೇತ್. ಭಗವದ್ಗೀತೆಯ ಒಂದು ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ಮಹತ್ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿ ತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ
वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय। ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ನೆಟ್ವರ್ಕ್ ಇದೆಯಾ? ನಂದು ಬರ್ತಾ ಇದೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಸರಿ ಸರಿ. ಸೊ ನಿನ್ನೆ ನಾವು ಅಧ್ಯಾಯ 2 72ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡು ಬಂದ್ವಿ. ಸೊ ನಿನ್ನೆಯ ಒಂದು ಪೆಂಡಿಂಗ್ ಇರುವಂತಹ ಒಂದು ಶಬ್ದದ ಒಂದು ಅರ್ಥವನ್ನ ನಾವು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೆ ಅದರದ ಕುರಿತ ನಾವು ನೋಡೋಣ. ಬ್ರಹ್ಮ ಅನ್ನುವಂತಹ ಪದವನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಬಕ್ಕೆ ರವತ್ ಬರುತ್ತೆ, ಹಕ್ಕೆ ಮಾವತ್ ಬರುತ್ತೆ. ಹಾಗಾಗಿ ಸ್ಕ್ರೀನ್ ಅದನ್ನ ಬರ್ತಾ ಹೇಗೆ ಇಲ್ಲ ಮಾತಾಜಿ. ಇಲ್ಲ, ನಾನು ಅದು ಈ ಕಡೆ ಒಂದು ನೆಟ್ವರ್ಕ್ ಹೋಯ್ತು, ಒಂದ್ ನಿಮಿಷ, ಅದಕ್ಕೆ ಕೇಳಿರೋದು. ನಾನು ಬೇರೆ ಒಂದು ಡಿವೈಸ್ ಇಂದ ಜಾಯ್ನ್ ಆಗಿದೆ, ಅಲ್ಲಿ ನೆಟ್ವರ್ಕ್ ಹೋಯ್ತು, ಅದಕ್ಕೆ ನೆಟ್ವರ್ಕ್ ಇಲ್ಲ. ನೋಡೋಣ, ಒಂದ್ ನಿಮಿಷ. ಸೊ ನಾನು ಅದನ್ನ ತಿಳಿಸಿ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತೇನೆ. ಕೊನೆಯ ಒಂದು ಶ್ಲೋಕನ ನೋಡೋಣ. ಎಲ್ರು ನೀವು ನಿಮ್ಮ ಹತ್ರ ಭಗವದ್ಗೀತೆ ಇರ್ಬೋದು, ತಕ್ಕೊಳ್ಳಿ, ಅಲ್ಲಿವರೆಗೂ ಕೂಡ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ. 72ನೇ ಶ್ಲೋಕದಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ ಅಂತ ಹೇಳಿ. ಶೇರ್ ಆಗಿಲ್ಲ ಮಾತಾಜಿ. ನಾನ್ ಬೇರೆ ಹೇಳ್ತಾ ಇರೋದು ಮಾತಾಜಿ, ನಾನು ಇನ್ನ ಶ್ಲೋಕ ಪ್ರಾರಂಭ ಮಾಡಿಲ್ಲ. ನಾನಿನ್ನೂ ಕೂಡ ನನ್ನ ಹತ್ರ ಅದು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಇಲ್ಲ ನನಗೆ ಆಕ್ಚುಲಿ. ಅದು ಓಕೆ, ಅದು ಬಂತು ಏನ್ ಶ್ಲೋಕನೇ ಇಲ್ಲ. ಅದು ನಿನ್ನೆ ಒಂದು ಹೇಳ್ಬೇಕಿತ್ತಲ್ಲ, ಮತ್ತೆ ನಿನ್ನೆ ಸಮಯ ಆಯ್ತು ಬಿಟ್ಟೆ, ನೀವು ಇರ್ಲಿಲ್ಲ ಅವಾಗ. ಅದನ್ನ ಒಂದು ಡಿಸ್ಕಸ್ ಮಾಡ್ಬೇಕು ಅವ್ರಿಗೆ. ಇಲ್ಲಿ ನೆಟ್ವರ್ಕ್ ಹೋಗ್ತಾ ಇದೆ. ಸರಿ, ಬಂತು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಒಂದ್ ಸ್ವಲ್ಪ ನನ್ಗೆ ಕನ್ಫರ್ಮ್ ಮಾಡಿ. ಇನ್ನು ಕಾಣಿಸ್ತಾ ಇದೆ ಮತ್ತೆ. ಹಿಂದಿನ ಶ್ಲೋಕಕ್ಕೆ ಹೋಗೋಣ. ಸರಿ, ಸರಿ, ಇಲ್ಲಿ ನೋಡಿ. ಏಷಾಂ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಇಲ್ಲಿ ನೀವೆಲ್ರೂ ಕೂಡ ಓದುವಾಗ ಇಲ್ಲಿ ಎಷ್ಟೊಂದ್ಸಲಿ ಬಂದಿದೆ ಅದು, ಬಟ್ ಅದು ನಿಮ್ಗೆ ಗೊತ್ತಿರ್ಬೋದು ಅನ್ಕೊಂಡಿದ್ದೆ. ಅದನ್ನ ಹೇಳ್ತಾನೆ. ಈಗ ನೀವೇನ್ ಹೇಳ್ತೀರಾ? ಬ್ರಹ್ಮ 4ನೇ ಲೈನ್ ಅಲ್ಲಿ ಇರುವಂತದ್ದು ನೀವೆಲ್ರೂ ಹೇಗೆ ಉಚ್ಚಾರಣೆ ಮಾಡ್ತೀರಾ? ಬ್ರಹ್ಮ. ಹ ಇದೆ, ಮ ಒತ್ತಿದೆ. ಯಾಕಂದ್ರೆ ನಮ್ ಕಲ್ಸಿರೋದು ಅದೇ ತಾನೇ ಸ್ಕೂಲಲ್ಲಿ. ಯಾವ್ದು ವ್ಯಂಜನ ಇರುತ್ತೋ, ಸೊ ಅದಕ್ಕೆ ಏನು ಒತ್ತಿರುತ್ತೋ ವ್ಯಂಜನ ಫಸ್ಟ್ ಹೇಳಿ ಆಮೇಲೆ ಅದಕ್ಕೆ ಒತ್ತು ಆಮೇಲೆ ಹೇಳ್ಬೇಕು ಅನ್ನುವಂಥದ್ದನ್ನ ನಾವು ಕಲಿಸ್ಕೊಟ್ಟಿರುವಂತದ್ದು. ಮೇಲೆ ನೋಡಿ, 3ನೇ ಲೈನ್ ಅಲ್ಲಿ ಸ್ಥಿತ್ವಾ, ಸಕ್ಕೆ ದೊಡ್ಡ ಥ ಒತ್ತಿದೆ. ಹಾಗಾಗಿ ನಾವು ಮೊದಲು ಸ ಹೇಳಿ ಆಮೇಲೆ ಥ ಹೇಳ್ತೇವೆ. ಸ್ಥಿ ಅಂತ ಹೇಳ್ತೇವೆ. ತ ಹೇಳಿ ಮತ್ತೆ ವ ಹೊತ್ತು ಹೇಳ್ತೇವೆ, ಸ್ಥಿತ್ವಾ. ಆದ್ರೆ ಅದೇ ಹಾಗೆ ನಾವು ಕಲ್ಕೊಂತ ಬಂದಿದ್ದೇವೆ. ಹಾಗಾಗಿ ಬ್ರಹ್ಮದಲ್ಲಿ ಹಕ್ಕೆ ಮವತ್ತಿದೆ ಅಂತ ನಾವು ಹೇಳ್ತೇವೆ ಅಲ್ಲ. ಆದ್ರೆ ಬ್ರಹ್ಮ ಅನ್ನುವಂತಹ ಪದಕ್ಕೆ ನಾವು ಮ ಉಚ್ಚಾರಣೆ ಮಾಡ್ಬೇಕಾ ಹ ಉಚ್ಚಾರಣೆ ಮಾಡ್ಬೇಕಾ ಅನ್ನೋದು ನಮ್ಗೆ ತಿಳಿದು ಬರುವಂತದ್ದು ಈ ಪಾಣಿನಿ ಶಾಸ್ತ್ರದಿಂದ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಈ ಪಾಣಿನಿ ಶಿಕ್ಷಾ ಅಂತ ಹೇಳಿ ಒಂದು ಬುಕ್ಕು,
ಪಾಣಿನಿ ಮಹರ್ಷಿಗಳು ಬರ್ದಿರುವಂತದ್ದು. ಯಾಕಂದ್ರೆ ಸಂಸ್ಕೃತ ಅನ್ನುವಂಥದ್ದು ಮೊದಲಿನಿಂದ ಇರುವಂತದ್ದು, ಅದಾದ್ಮೇಲೆ ನಮ್ಗೆ ವ್ಯಾಕರಣ ಬಂದಿರುವಂತದ್ದು. ಹಾಗಾಗಿ ನಾವು ವ್ಯಾಕರಣ ದೃಷ್ಟಿಯಿಂದ ಹೋಗ್ಲಾರ್ದೆ ಸಂಸ್ಕೃತವನ್ನ ಹೋಗ್ತೇವೆ. ಬಟ್ ಆದ್ರೂ ಪಾಣಿನಿ ಮಹರ್ಷಿಗಳು ಆ ಎಲ್ಲ ಸಂಸ್ಕೃತವನ್ನ ತಿಳಿದುಕೊಂಡು ಅದು ಹೇಗೆ ಉಚ್ಚಾರಣೆ ಬರುತ್ತೆ ಅನ್ನೋದಕ್ಕೆ ಅದರದೇ ಆದಂತಹ ಒಂದು ನಮ್ ಥ್ರೋಟ್ ಅಲ್ಲಿ ಅದು ನೀವು ಕಲ್ತಿರ್ಬಹುದು. 5 ಥರದ ಒಂದು ಥ್ರೋಟ್ ಮೂವ್ಮೆಂಟ್ ಆಗುತ್ತೆ ನಾವು ಹೇಳುವಾಗ. ಖ ವರ್ಗ, ತ ವರ್ಗ, ಟ ವರ್ಗ, ಪ ವರ್ಗ ಅಂತ ಹೇಳ್ತೀವಲ್ಲ. ಯಾಕೆ ಖ ವರ್ಗ, ಯಾಕೆ ತ ವರ್ಗ, ಯಾಕೆ ಪ ವರ್ಗ ಅಂತ ಹೇಳೋದಕ್ಕೆ ಅದಕ್ಕೆ ಕಾರಣಗಳಿದೆ. ಏನ್ ಕಾರಣ ಅಂದ್ರೆ ಆ ವಾಯ್ಸಸ್ ಎಲ್ಲ ಆ ಧ್ವನಿಗಳು ಬರುವಂತದ್ದು ನಮ್ಮ ಬಾಯಿಯ ಮೂಲಕ. ಹಾಗಾಗಿ ಕಂಠ ಅಂತ ಹೇಳ್ತೇವೆ ನಾವು. ಕಂಠ. ಇಲ್ಲಿ ನೋಡಿ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಈ ಹಕಾರಂ ಪಂಚ ಮೈರ್ಯುಕ್ತಂ ಅಥ ಸ್ಥಾಭಿಶ್ಚ ಸಂಯುತಂ ಉರಸ್ಯ ತಂ ವಿಜಾನೀಯಾತ್. ಇಲ್ಲಿ ಶಬ್ದ ಉರಸ್ಯಂ ತಂ ಜಾನೀಯಾತ್ ಕಂಠಮಾಹುರ್ ಸಂಯುತಂ ಅಂತ ಹೇಳ್ತಾರೆ. ಉರಸ್ಯಂ ತಂ ವಿಜಾನೀಯಾತ್ ಕಂಠಮಾಹೂರ ಸಂಯುತಂ ಅಂತ. ಅಂದ್ರೆ ಪಾಣಿನಿ ಮಹರ್ಷಿಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಕಾರ ಅನ್ನುವಂಥದ್ದು ಕಂಠಮಾಹೂರ ಸಂಯುತಂ, ಹಕಾರ ಕಂಠದಿಂದ ಬರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವ್ ಯಾವಾಗ್ಲೂ ಕಂಠದಿಂದಾನೇ ಅದನ್ನ ಹೇಳ್ಬೇಕು. ಕಂಠ ಅಂದ್ರೆ ಏನು? ಈ ಪಾಣಿನಿ ಮಹರ್ಷಿಗಳು ನಮ್ಗೆ 2 ವಿಧವನ್ನ ಕೊಟ್ಟಿದ್ದಾರೆ. ಹಕಾರ ಕಂಠದಿಂದ ಬರ್ಬೇಕು ಅಂದ್ರೆ ಇದರಲ್ಲಿ 2 ವಿಧಗಳಿದೆ. ಒಂದು ಸಂಯುತ, ಇನ್ನೊಂದು ಅಸಂಯುತ ಅಂತ ಹೇಳಿ. ಸಂಯುತ ಅಂದ್ರೆ ಏನು, ಅಸಂಯುತ ಅಂದ್ರೆ ಏನು? ಈಗ ಮೊದಲು ನಾನು ಸಂಯುತ ಅನ್ನೋದನ್ನ ಹೇಳ್ತೇನೆ ನಿಮ್ಗೆ. ಈಗ ನಾವು ಯಾವುದೇ ಒಂದು ಪದವನ್ನ ಮಾಡ್ಬೇಕಾದ್ರೆ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಯಾವುದೇ ಒಂದು ಶಬ್ದವನ್ನ ನಾವು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ವ್ಯಂಜನ ಕೂಡಿರುತ್ತೆ, ಸ್ವರ ಕೂಡಿರುತ್ತೆ. ಅಂದಾಗ್ಲೇನೆ ಅದು ಒಂದು ಪದ ಆಗುತ್ತೆ. ಉದಾಹರಣೆಗೆ ಪ ಜೊತೆ ಏನ್ ಕೂಡಿದೆ? ಅ ಕೂಡಿದೆ. ಒಂದು ವ್ಯಂಜನ ಪ, ಸ್ವರ ಅ. ಮತ್ತೆ ಪಾ ಮಾಡ್ಬೇಕಾದ್ರೆ ವ್ಯಂಜನ ಪ, ಸ್ವರ ಆ ಕೂಡಿ ಪಾ ಆಗತ್ತೆ. ಹಾಗೇನೆ ಪ ಮತ್ತೆ ಈ ಕೂಡಿದ್ರೆ ಪಿ ಆಗತ್ತೆ. ಹಾಗೆ ಎಲ್ಲ ಅಕ್ಷರಗಳಿಗೂ ಕೂಡ ಒಂದು ಸ್ವರ ಒಂದು ವ್ಯಂಜನ ಕೂಡಿದೆ ಅಲ್ವಾ? ಆದ್ರೆ ಈ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ, ಅಸಂಯುತ ಹಕಾರದಲ್ಲಿ ಯಾವಾಗ ಒಂದು ಇದಕ್ಕೆ ಏನು ಒಂದು ವ್ಯಂಜನಕ್ಕೆ ವ್ಯಂಜನ ಕೂಡಿರೋದಿಲ್ವೋ ಅದು ಅಸಂಯುತ. ವ್ಯಂಜನಕ್ಕೆ ವ್ಯಂಜನ ಕೂಡದೇ ಇದ್ರೆ ಅಸಂಯುತ. ಯಾವಾಗ? ಹಕಾರ ಇದ್ದಾಗ ಮಾತ್ರ. ನೆನ್ಪಿಟ್ಕೊಳ್ಳಿ, ಬೇರೆ ಶಬ್ದಗಳಿಗಲ್ಲ ಅಥವಾ ಬೇರೆ ಅಕ್ಷರಗಳಿಗಲ್ಲ, ಕೇವಲ ಹಕಾರಿಗೆ ಮಾತ್ರ. ಹಕಾರಿಗೆ ಮಾತ್ರ. ಯಾವಾಗ ಒಂದು ವ್ಯಂಜನಕ್ಕೆ ವ್ಯಂಜನ ಕೂಡಿರೋದಿಲ್ವೋ ಅದಕ್ಕೆ ಅಸಂಯುತ ಅಂತ ಹೇಳಿ ಕರೀತಾರೆ. ಮತ್ತೆ ಸಂಯುತ ಅಂದ್ರೆ ಏನು? ಸಂಯುತ ಅಂತಂದ್ರೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಕೂಡಿದಾಗ ಅದು ಸಂಯುತ ಅಂತ ಹೇಳ್ತೇವೆ. ಈಗ ಒಂದು ವ್ಯಂಜನಕ್ಕೆ ವ್ಯಂಜನ ಕೂಡದೇ ಇದ್ರೆ ಅಂದಾಗ ನಾ ಈಗಾಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಪ, ಪಾ, ಪಿ ಅಂತ. ಹ, ಹ, ಹಿ ಇವೆಲ್ಲವೂ ಕೂಡ ಅಸಂಯುತ. ಯಾಕಂದ್ರೆ ಇವು ವ್ಯಂಜನಕ್ಕೆ ಏನ್ ಕೂಡಿಲ್ಲ? ವ್ಯಂಜನ ಕೂಡಿಲ್ಲ. ಏನ್ ಕೂಡಿದೆ? ಸ್ವರ ಕೂಡಿದೆ. ಹಾಗಾಗಿ ಇದಕ್ಕೆ ಅಸಂಯುತ ಅಂತ ಕರೀತಾರೆ. ಈಗ ಸಂಯುತಕ್ಕೆ ನೋಡೋಣ. ಯಾಕಂದ್ರೆ ನಮ್ಗೆ ಬ್ರಹ್ಮ ಅನ್ನುವಂತ ಪದ ಬರುವುದು ಸಂಯುತದಲ್ಲಿ. ಈ ಸಂಯುತ ಏನ್ ಹೇಳುತ್ತೆ ಅಂದ್ರೆ ಯಾವಾಗ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಕೂಡಿದ್ರೆ ಅದು ಸಂಯುತ ಹಕಾರ ಅಂತ ಹೇಳ್ತಾರೆ ಪಾಣಿನಿ ಮಹರ್ಷಿಗಳು. ಇಲ್ಲಿ ಏನಾಗಿದೆ ನೋಡಿ, ಬ್ರಹ್ಮದಲ್ಲಿ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಕೂಡಿದೆ. ಈ ಹ ಮತ್ತೆ ಈ ಒಂದು ಮ. ಇಲ್ಲಿ ಈ ಇವ್ರಿ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ, ಕಂಠ ಮಾಹೂರ ಸಂಯುತಂ. ಯಾವಾಗ ಹಕಾರ ಬರುತ್ತೋ, ಹಕ್ಕೆ ವ್ಯಂಜನ ಕೂಡಿದಾಗ ನಮ್ಮ ಕಂಠದಿಂದ ಆ ಶಬ್ದ ಬರ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿದ್ದಾರೆ. ಯಾರು? ಪಾಣಿನಿ ಮಹರ್ಷಿಗಳು. ಕಂಠದಿಂದ ಹೇಗ್ ಬರುತ್ತೆ? ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನ ನೀವೆಲ್ಲಿ ಕೂತಿದ್ರೋ ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಹೇಗಂದ್ರೆ ಬ್ರಹ್ಮ ಬ್ರಹ್ಮ ಅಂತ ಹೇಳಿ ನೀವು ಉಚ್ಚಾರಣೆ ಮಾಡಿ ನೋಡಿ, ಸೌಂಡ್ ಮಾಡಿ. ಬ್ರಹ್ಮ 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 ಎಲ್ಲಿ ಬರುತ್ತೆ ನೋಡಿ? ಬ್ರಹ್ಮ.
ಎಲ್ಲಿ ಬಂತು? ಯಾರಾದ್ರೂ ಟೆಸ್ಟ್ ಮಾಡಿ ಹೇಳಿ ನನ್ಗೆ. ಗಂಟ್ಲ ಒಳಗಡೆ ಬ್ರಹ್ಮ ಅಂದಾಗ ಗಂಟಲಿಂದ ಆ ಬ್ರಹ್ಮ ಅಂದಾಗ ನಮ್ಗೆ ಎಲ್ಲಿ ಬಂತು? ಗಂಟ್ಲಲ್ಲಿ ಬಂತು ತಾನೆ. ಹ ಅನ್ನೋದು ಹ ಉಚ್ಚಾರಣೆ ಎಲ್ಲಿ ಆಗ್ತಿದೆ ಅದಷ್ಟೇ ಗಮನಿಸಿ. ಬಹಳ ಸುಂದರವಾಗಿರುವಂತದ್ದು ಇದು. ನೋಡಿ ಬೇಕಂದ್ರೆ ಪ್ರಾಯೋಗಿಕವಾಗಿ ಹ ಉಚ್ಚಾರಣೆ ಆಗಿರೋದು ಧ್ವನಿಯಿಂದ. ಬ್ರಹ್ಮ. ಆದ್ರೆ ಈಗಾಗಲೇ ಹೇಳಿರೋ ಹಾಗೆ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ? ಉರಸ್ಯಂ ತಂ ವಿಜಾನೀಯಾತ್. ಉರಸ್ಯಂ ತಂ ವಿಜಾನೀಯಾತ್ ಕಂಠ ಮಾಹೂರ ಸಂಯುತಂ. ಅಂದ್ರೆ ಯಾವಾಗ ಒಂದು ವ್ಯಂಜನ ಆ ಒಂದು ಹ ಜೊತೆ ಕೂಡಿರುತ್ತೋ ಆವಾಗ ನಮ್ಮ ಗಂಟಲಿನಿಂದ ಬರಬಾರ್ದು, ನಮ್ಮ ಎದೆಯಿಂದ ಬರ್ಬೇಕು ಅಂತ ಅಂತಾರೆ. ಎದೆಯಿಂದ ಅಂದ್ರೆ ಉರಸ್ಯ. ಉರಸ್ಯ ಅಂದ್ರೆ ಎದೆ. ಉರಸ್ಯ ತಂ ವಿಜಾನೀಯಾತ್. ಎದೆಯಿಂದ ಬರ್ಬೇಕು ಅಂತ ಹೇಳ್ತಾರೆ. ನಮ್ ಚೆಸ್ಟ್ ಇಂದ ಬರ್ಬೇಕು. ಈಗ ಚೆಸ್ಟ್ ಇಂದ ಬರ್ಬೇಕು ಅಂದ್ರೆ ನಾವ್ ಏನ್ ಉಚ್ಚಾರಣೆ ಮಾಡ್ಬೇಕು? ಮೊದ್ಲು ವ್ಯಂಜನ ಉಚ್ಚಾರಣೆ ಮಾಡ್ಬೇಕು. ಕಂಠದಿಂದ ಮಾಡುವಾಗ ಮೊದ್ಲು ವ್ಯಂಜನ ಉಚ್ಚಾರ ಮಾಡ್ಬೇಕು. ಎದೆಯಿಂದ ಬರುವಾಗ ನಾವು ಮೊದ್ಲು ವ್ಯಂಜನವನ್ನ ಉಚ್ಚಾರಣೆ ಮಾಡ್ಬೇಕು ಎದೆಯಿಂದ. ಮತ್ತೆ ಕಂಠದಿಂದ ಹೇಳುವಾಗ ಹ ಉಚ್ಚಾರಣೆ ಮಾಡ್ಬೇಕು. ಈಗ ನೋಡಿ ಬ್ರಹ್ಮ ಅಂತ ಹೇಳಿ. ಬ್ರಹ್ಮ ಬ ಮ ಬ್ರ ಮ ಹ. ಬ್ರಹ್ಮ ಮೊದ್ಲು ಮ ಬರ್ಬೇಕು. ಬ್ರಹ್ಮ ಬ್ರಹ್ಮ ಅಂತ ಹೇಳಿ ನೋಡಿ ಎಲ್ಲಿಂದ ಬರುತ್ತೆ ನೋಡಿ. ಹ ಎಲ್ಲಿ ಉಚ್ಚಾರಣೆ ಆಗ್ತಾ ಇದೆ ನೋಡಿ. ಎದೆಗೆ ಕೈ ಇಟ್ಟು ನೋಡಿ. ಬ್ರಹ್ಮ ಬ್ರಹ್ಮ ಬ್ರಹ್ಮ. ಟ್ರೈ ಮಾಡಿ ನೋಡಿ. ಬ್ರಹ್ಮ. ಎದೆ ಮೇಲೆ ಕೈ ಇಡಿ. ಬ್ರಹ್ಮ. ಹ ಎಲ್ಲಿ ಉಚ್ಚಾರಣೆ ಆಗ್ತಾ ಇದೆ? ಎಲ್ಲಿ ಬರ್ತಾ ಇದೆ? ಮಧ್ಯ ಮಧ್ಯ ಬರ್ತದ ಮಾತಾಜಿ. ಬ್ರಹ್ಮ ಎಲ್ಲಿ ಬರ್ತಾ ಇದೆ? ಎದೆಯಲ್ಲಿ ಬರ್ತಾ ಇಲ್ಲ ಸೌಂಡ್. ಬ್ರಹ್ಮ. ಹ ಅನ್ನೋದು ಎದೆ ಮೇಲೆ ಬರುತ್ತೆ. ಸೊ ಪಾಣಿನಿ ಮಹರ್ಷಿಗಳು ಅದು ಹೇಳಿರುವಂತದ್ದು ಉರಸ್ಯಂ ತಂ ವಿಜಾನೀಯಾತ್. ಉರಸ್ಯ ಅಂದ್ರೆ ಎದೆ. ಹಾಗಾಗಿ ಎದೆ ಮೇಲೆ ಆ ಒಂದು ಹ ಕಾರ ಬಂದಾಗ ಅದು ಸರಿಯಾದ ಶಬ್ದ ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮ ಇದು ಒಂದು ಸಂಯುತ ಹಕಾರ ಆಗಿರೋದ್ರಿಂದ, ಬ್ರಹ್ಮ ಅನ್ನುವಂತ ಪದ ಸಂಯುತ ಹಕಾರ ಆಗಿರೋದ್ರಿಂದ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಕೂಡಿರೋದ್ರಿಂದ ಇಲ್ಲಿ ಏನಾಗುತ್ತೆ? ಅದು ಉರಸ್ಯದಿಂದ ಬರಬೇಕು, ಗಂಟಲಿನಿಂದ ಬರಬಾರ್ದು. ಹಾಗಾಗಿ ಬ್ರಹ್ಮ ಅನ್ಬೇಕು. ಫಸ್ಟ್ ಮ ಹೇಳ್ಬೇಕು, ಆಮೇಲೆ ಹ ಹೇಳ್ಬೇಕು. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ನಾನು ನಿಮ್ಗೆ ಎಷ್ಟು ಪ್ರಯತ್ನ ಮಾಡ್ದೇನೆ ಅರ್ಥ ಮಾಡಿಸ್ಲಿಕ್ಕೆ. ಅದು ಅದು ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರ್ಸಿದ್ರೆ ಗೊತ್ತಾಗುತ್ತೆ ಅಲ್ಲ. ಹರೇ ಕೃಷ್ಣ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತು ಮಾತಾಜಿ. ಇದೆಲ್ಲ ಡೀಟೇಲ್ ಆಗಿ ಬರ್ಕೊಂಡ್ಬಿಟ್ರೆ ಒಂದ್ಸಲ ಓದ್ಕೊಂತಾ ಇದ್ರೆ ಅರ್ಥ ಆಗುತ್ತೆ ಮಾತಾಜಿ. ನನಗೆ ಆತರ ಅನ್ಸುತ್ತೆ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಂಡು ಒಂದ್ಸರಿ ಹೇಳಿ ಮಾತಾಜಿ ನೋಡೋಣ. ಮಾತಾಜಿ ನಾ ಮತ್ತೆ ಇಲ್ಲಿ ಇದಕ್ ಹೋಗ್ಬೇಕು, ಅಲ್ಲಿ ಡೆಸ್ಕ್ಟಾಪಿಗೆ ಹೋಗ್ಬೇಕು ಮಾತಾಜಿ. ನಾನು ಇಲ್ಲಿ ಹೊರಗಡೆ ಕೂತು ಹೇಳ್ತಾ ಇದ್ದೀನಿ. ಸರಿ, ಇನ್ ಯಾವಾಗ ಟೈಮ್ ಮಾತಾಜಿ ಹೇಳೋರಂತ. ಮಾತಾಜಿ ಸ್ವಲ್ಪ ಕಷ್ಟ ಇದೆ ಅದು, ಚೆನ್ನಾಗಿ ಬೇರೋದ್ಬಿಟ್ಟಿದ್ದು ಈ ತರ ಬ್ರಹ್ಮ ಇಲ್ಲ ಅನ್ನೋದು. ಅಷ್ಟು ಡಿಫಿಕಲ್ಟಿ ಇಲ್ಲ ಮಾತಾಜಿ. ಸಂಯುತ ಅಸಂಯುತ ಅಂತ ಬರುತ್ತೆ. ಅಸಂಯುತ ಅಂತಂದ್ರೆ ವ್ಯಂಜನ ಜೊತೆ ಸ್ವರ ಕೂಡಿರುತ್ತೆ. ಸಂಯುತ ಅಂತಂದ್ರೆ ಸ್ವರ ಜೊತೆ ಇದು ವ್ಯಂಜನ ಜೊತೆ ವ್ಯಂಜನ ಕೂಡಿರುತ್ತೆ. ಹಾಗಾಗಿ ಹಾಗೆ ಕೂಡಿದಾಗ ಪಾಣಿನಿ ಮಹರ್ಷಿಗಳು ಏನ್ ಹೇಳ್ತಾರೆ? ಉರಸ್ಯ ತಂ ವಿಜಾನೀಯಾತ್ ಅಂತ ಹೇಳ್ತಾರೆ. ಸೊ ಹಾಗೆ ಹ ಕಾರ ಅನ್ನುವಂಥದ್ದು ಎದೆಯಿಂದ ಬರ್ಬೇಕು ಅಂತ ಹೇಳ್ತಾರೆ. ಎದೆಯಿಂದ ಬರ್ಬೇಕು ಅಂತಂದ್ರೆ ನಾವು ಇದನ್ನ ಏನ್ ಮಾಡ್ಬೇಕು? ಮ ಉಚ್ಚಾರಣೆ ಮಾಡ್ಬೇಕು. ನಿಮ್ಗೆ ಈಗಾಗ್ಲೇ ಗೊತ್ತು ಇದು. ನಿಮ್ಗೆ ಏನ್ ಹೇಳ್ತಾರೆ ಇದನ್ನ? ಸೊ ಇನ್ನೊಮ್ಮೆ ಇದನ್ನ ಹೇಳ್ತೇನೆ. ಖ ಗ ಗಂಗ ಛ ಛ ಜಜನ್ಯ. ಇವು ಕೊನೆಗೆ ಬರ್ತಾವಲ್ಲ, ಏನ್ ಹೇಳ್ತೀರಾ ಇವ್ರಿಗೆ? ಅವೆಲ್ಲ ಅನುಸ್ವಾರಗಳಲ್ಲ? ಅನುಸ್ವಾರಗಳು. 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 ಕ ಗಂಗ ಚ ಚ ಜನ್ಯ ನ ನ ಮ. ಇದು ಮ ಏನಿದೆಯಲ್ಲ ಪ ವರ್ಗದಲ್ಲಿ ಬರುವಂತದ್ದು ಮ. ಆದ್ರೆ ಪ ವರ್ಗದಲ್ಲಿ ಬಂದು ಹಕೆ ಕೂಡಿದೆ ಅಲ್ಲಿ. ಹಾಗಾಗಿ ಹಕಾರಗಳಷ್ಟೇ ವ್ಯತ್ಯಾಸ ಬರುತ್ತೆ, ಉಳಿದಕ್ಕೆ ಯಾವ್ದಕ್ಕೂ ಬರಲ್ಲ. ಹಕಾರಕ್ಕೆ ಮಾತ್ರ ಈ ಒಂದು ವ್ಯತ್ಯಾಸ. ಅನುನಾಸಿಕಗಳು. ಅನುನಾಸಿಕಗಳು. ಆದ್ರೆ ಅಂ ಅಹ ಇವು ಅನುಸ್ವಾರಗಳು ಬರ್ತದೆ. ಸೊ ಅದ್ರ ಆಲ್ಟರ್ನೇಟಿವ್ ನಮ್ಮಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ನಮ್ಮ ಈಗ ಒಂದು ಕನ್ನಡದಲ್ಲಿ ಈ ಹಳೇ ಇರುವಂತಹ ಕನ್ನಡದಲ್ಲಿ ಎಲ್ಲಾನು ಒತ್ತಕ್ಷರಗಳನ್ನ ನೋಡಿ. ಈ ಇದು ಇರ್ತಾವಲ್ಲ, ಅನುನಾಸಿಕಗಳಿರ್ತಾವಲ್ಲ, ಅವುಗಳನ್ನ ಬಳಸ್ತಾರೆ. ಈಗ ಖ ವರ್ಗದಲ್ಲಿ ಕಕಗಂಗ ಇದೆಯಲ್ಲ, ಅದನ್ನ ಅನುಸ್ವಾರ ಅಂತ ಇದು ಅನುನಾಸಿಕ ಅಂತ ಬಳಸ್ತಾರೆ. ಬಟ್ ನಮ್ಮಿಲ್ಲೆಲ್ಲ ಪದಗಳಲ್ಲಿ ನೋಡಿದಾಗ ಈ ರೀಸೆಂಟ್ ಇರುವಂತಹ ಕನ್ನಡ ಟೆಕ್ಸ್ಟ್ ಬುಕ್ ಗಳಲ್ಲಿ ಈ ಅನುಸ್ವಾರಗಳನ್ನ ಹಾಕ್ತಾರೆ. ಅಂಚಿನೇ ಹಾಕ್ತಾರೆ ನೋಡಿ. ಇಲ್ಲಿದೆ ನೋಡಿ, ನೈನಾಮ್ ನೈನಾಮ್. ಆಕ್ಚುಲಿ ಇದು ರಾಂಗ್ ಮೆಥಡ್. ಅದು ನಾ ಅಂಚಿನೇ ಬರಂಗಿಲ್ಲ. ಅದು
ಅದು ಬರೆಯೋ ಮೆಥಡೇ ಬೇರೆ ಇದೆ. ಯಾಕಂದ್ರೆ ಇದು ಇದು ನೋಡಿದಾಗ ಅದು ಮೆಥಡ್ ಬೇರೆ ಇದೆ. ನಾನು ನಿಮ್ಗೆ ಇನ್ನೊಂದ್ಸಲಿ ಅದು ಹೇಳ್ತೇನೆ. ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ಬೇಕಾದ್ರೆ ನೀವು ಭಗವದ್ಗೀತೆ ಓದ್ತೀರಾ, ಅಲ್ಲಿ ಕೇಳಿ ಹೇಳಿದ್ದಾರೆ ನೋಡಿ. ಎಲ್ಲಿ ಅಂದ್ರೆ ಅದು ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ. ಒಂದ್ ನಿಮಿಷ ನಿಮ್ಗೆ ಪೇಜ್ ಹೇಳ್ತೀನಿ, ಓದಿ ಅದನ್ನ, ನಿಮ್ಗೆ ಗೊತ್ತಾಗತ್ತೆ. ನಾ ಅದನ್ನ ಯಾಕೆ ಬಂತು ಅಂದ್ರೆ ಎಲ್ರು ಕೂಡ ಹಾಗೆ ಉಚ್ಚಾರ ಮಾಡಿದ್ರಿ, ಅದಕ್ಕೋಸ್ಕರ ನಾನು ಅದನ್ನ ಹೇಳ್ಬೇಕಾಯ್ತು. ಇದು ಪೇಜ್ ನಂಬರ್ ರಂಗ ಸಿದ್ಧತೆ ಇದೆ ನೋಡಿ. ರಂಗ ಸಿದ್ಧತೆಯ ಒಂದು ಲಾಸ್ಟ್ ಪೇಜ್ ಪ್ರಕಾಶಕರು ಅಂತ ಬರ್ದಿದೆಯಲ್ಲ, ಅಲ್ಲಿ ನೋಡಿ, ಅದನ್ನ ಓದಿ. ಆ ಪೇಜ್ ಅಲ್ಲಿ ಇದೆ ನೋಡಿ, ಅಂಕ ಅನ್ನುವಂಥದ್ದನ್ನ ಮೊದಲು ಹೇಗೆ ಬರೀತಾರೆ. ಆದ್ರೆ ಆಕ್ಚುಲಿ ಅಂಕ ಹೀಗೆ ಬರೆಯಂಗಿಲ್ಲ. ಅಂಕ ಬರೆಯುವಂತ ಪದ್ಧತಿ ಬೇರೆ ಇದೆ. ಂಗ ಹಚ್ಬೇಕು, ಅದಕ್ಕೆ ಕೆಳಗಡೆ ಕ ಬರುತ್ತೆ, ಕವತ್ತು. ಹರೇ ಕೃಷ್ಣ ಮಾತಾಜಿ, ಏಕೋ ಆಗ್ತಾ ಇದೆ. ನಾನಾ? ಇಲ್ಲ, ಅಲ್ಲಿ ಯಾರು ನೀವು ಅನ್ಮ್ಯೂಟ್ ಮಾಡಿರ್ಬೇಕು ನೋಡಿ, ಯಾರಾದ್ರೂ ಅನ್ಮ್ಯೂಟ್ ಮಾಡಿದ್ರ? ಮುಂದೆ ನಾವು 0 ಕೊಟ್ಬಿಟ್ಟು ಕ ಬರೀತೇವೆ ಅಂಕ, ಬಟ್ ಅದು ರಾಂಗ್. ಯಾಕಂದ್ರೆ ಕ ವರ್ಗದಲ್ಲಿ ಏನ್ ಬರುತ್ತೆ, ಂಗ ಬರುತ್ತಲ್ಲ, ಆ ಂಗ ತಗೋಬೇಕು, ಅನುನಾಸಿಕ ತಗೋಬೇಕಲ್ಲಿ. ಂಗಕ್ಕೆ ಕವತ್ ಕೊಡ್ಬೇಕು. ಬಟ್ ನಾವೇನ್ ತಗೊಳ್ತೇವೆ, ಅನುಸ್ವಾರ ತಗೊಳ್ತೇವೆ. ಹಾಗಾಗಿ ನಿಮ್ಗೆ ನಾನು ಅನುಸ್ವಾರ ಅಂತ ಹೇಳಿರೋದು. ಂಗಕ್ಕೆ ಕವತ್ ಬರುತ್ತೆ, ಅಂಕ. ಎಲ್ರೂ ಪುಸ್ತಕ ತೆಗೆದ್ರಿ ಅನ್ಕೊಳ್ತೇನೆ. ರಂಗ ಸಿದ್ಧತೆಯ ಅಂಕ ಸಿದ್ಧತೆ ಕೊನೆ ಪೇಜ್ ಓದಿ ಅದನ್ನ, ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಅದನ್ನ ಆಮೇಲೆ ಓದ್ಕೊಳ್ಳಿ ನೀವು. ಪ್ರಾರಂಭ ಮಾಡೋಣ ಈಗ. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಸೊ ಇನ್ನೊಂದ್ಸಲಿ ಈಗ ಪೇಜ್ ಎಷ್ಟನೇ ಪೇಜ್ ಮಾತಾಜಿ? ಅದು ರೋಮನ್ ಪೇಜ್ ಇದೆ, ಮತ್ತೆ 20 ಅನ್ಸುತ್ತೆ. ರೋಮನ್ 20 ಲಾಸ್ಟ್ ಪೇಜ್ ಎಕ್ಸ್ ಬರುತ್ತೆ ನೋಡಿ, ಅದೆಲ್ಲ. ಇಲ್ಲ, ಹೌದು, ಅದೇ ಇಲ್ಲ. ಎಲ್ಲ ಮತ್ತೆ ಮುಚ್ಚಿದೆ ನಾನು. ಎಕ್ಸ್ 20 ಇದೆ ನೋಡಿ ಮಾತಾಜಿ. ಎಕ್ಸ್ ಅಂತ ಬರುತ್ತೆ ನೋಡಿ. ಆ ರಂಗ ಸಿದ್ಧತೆಯ ಲಾಸ್ಟ್ ಪೇಜ್, ಮೊದಲು ಮಾತು ಇದೆಯಲ್ಲ ಅದ್ರದ್ದು ಮುಂಚಿನ ಪೇಜ್. ಈಗ ನೋಡಿ, ವಹ್ನಿ ಹಕ್ಕೆ ನವತ್ ಬರುತ್ತಾ, ವಹ್ನಿ ಎಕ್ಸಾಂಪಲ್ ತಗೊಂಡ್ರೆ ಇದನ್ನ ನೋಡಿ. ವಹ್ನಿ ಅಂತ ಹೇಳಿ ನೀವು ಫಸ್ಟ್ ಹೇಳಿದ್ರೆ ಗಂಟ್ಲಿನ ಬರುತ್ತೆ. ವನ್ಹಿ ಅಂತ ಹೇಳಿದ್ರೆ ಎದೆಗ್ ಬರುತ್ತೆ, ವನ್ಹಿ. ಬಟ್ ರೈಟ್ ಈಸ್ ವನ್ಹಿ. ವಹ್ನಿ ಅಂತ ಹೇಳ್ಬಾರ್ದು, ವನ್ಹಿ ಅಂತ ಹೇಳ್ಬೇಕು. ಆಮೇಲೆ ಚಿಹ್ನಂ, ಸಂಸ್ಕೃತ ಪದ ಚಿಹ್ನಂ. ಮೊದ್ಲೇನ್ ಬರೀತಾವೆ ನಾವು, ಚಿಹ್ನಂ ಅಂತೇವೆ ನಾವು. ಹಕ್ಕೆ ನವತ್ ಬರುತ್ತೆ, ಮುಂದೆ ಮ ಬರುತ್ತೆ, ಚಿಹ್ನಂ. ಬಟ್ ಚಿಹ್ನಂ ಅನ್ನಂಗಿಲ್ಲ, ಅದಕ್ಕೆ ಚಿಹ್ನಂ ಅಂತ ಹೇಳ್ಬೇಕು. ಅಂದ್ರೆ ಮೊದಲು ನ ಹೇಳಿ ಆಮೇಲೆ ಹ ಹೇಳ್ಬೇಕು. ಇದು ಸಂಯುತ ಹಕಾರದಲ್ಲಿ ಚಿಹ್ನಂ. ಮತ್ತೆ ನೀವ್ ಹೇಳ್ತೀರಾ ಗೊತ್ತಾ, ಚಿಹ್ನೆ. ಕನ್ನಡದಲ್ಲಿ ನಾವು ಚಿಹ್ನೆ ಬರುವಾಗ ನೋಡಿ, ಸರಿಯಾಗಿ ನಾವು ಪ್ರೊನೌನ್ಸ್ ಮಾಡ್ತೇವೆ ಚಿಹ್ನೆ, ಅದು ರೈಟ್. ಚಿಹ್ನೆ ಅಂತ ಹೇಳಿ ಅದು ರಾಂಗ್. ಚಿಹ್ನೆ ರೈಟ್. ಮತ್ ಪೂರ್ವಾಹ್ನ ಅಂತ ಹೇಳ್ತಾರೆ. ಪೂರ್ವಾಹ್ನ ಹಕ್ಕೆ ನವತ್ತು ಕೊಡ್ತಾರೆ ನೋಡಿ, ಪೂರ್ವಾಹ್ನ ಹಕ್ಕೆ ನವತ್ತು. ಅವಾಗ ಪೂರ್ವಾಹ್ನ ನ ಹೇಳಿ ಆಮೇಲೆ ಹೇಳ್ಬೇಕು. ಎಷ್ಟು ಉದಾಹರಣೆಗಳನ್ನ ಹೇಳ್ದೆ. ಇಲ್ಲಿ ಶ್ಲೋಕದಲ್ಲಿ ಸಹ ಕೊಟ್ಟಿದಾರಲ್ಲ ಮಾತಾಜಿ, ಬ್ರಾಹ್ಮಿ. ಬ್ರಾಹ್ಮಿ ಮುಹೂರ್ತ ಅಂತೇವೆ ನೋಡಿ ನಾವು. ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅದು ಆಕ್ಚುಲಿ ಬ್ರಾಹ್ಮಿ ಮುಹೂರ್ತ. ಸರಿ, ಪ್ರಾರಂಭ ಮಾಡೋಣ ಇವತ್ತಿಂದು. ಮಾತಾಜಿ ಇಲ್ಲಿ ಈಗ ಎರಡು ಅಂದ್ರೆ ಇದ್ರಲ್ಲಿ ಇವಾಗ ಯಾವ್ದನ್ನ ತಗೋಬೇಕಂತ, ಯಾವ್ದು ಸರಿ? ಸಂಯುತ ಅಂದ್ರೆ ಇದು ನಾ ಹೇಳಿದ್ನಲ್ಲ ಮಾತಾಜಿ, ಎದೆಗೆ ಬರ್ಬೇಕು. ಎದೆಗೆ ಏನು ಬಂದು ಬರುತ್ತಲ್ಲ ಅದು ಸರಿ. ಎಲ್ಲಾ ಶಬ್ದಕ್ಕಲ್ಲ, ಕೇವಲ ಹಕ್ ಮಾತ್ರ, ಹಕಾರಕ್ ಮಾತ್ರ. ಹಾಗಾಗಿ ಹಕಾರ ಸಂಯುತ ಅಂತ ಹೇಳ್ತಾ ಇರುವಂತದ್ದು. ಸಂಯುತ ಹಕಾರ ಉರಸ್ಯ ಅಂದ್ರೆ ಎದೆಯಿಂದ ಬರ್ಬೇಕು, ಮತ್ತೆ ಅಸಂಯುತ ಗಂಟಲಿಂದ ಬರ್ಬೇಕು. ಹಿಂಗಿದೆ. ಅದ್ ಅಸಂಯುತ ಬಿಟ್ಬಿಡಿ. ಈಗ ಬ್ರಹ್ಮ ಒಂದೇ ತಿಳ್ಕೊಳ್ಳಿ, ಎದೆಯಿಂದ ಬರ್ಬೇಕು. ಬ್ರಹ್ಮ ಹೇಳ್ಬೇಕು, ಬ್ರಹ್ಮ, ನಾಟ್ ಬ್ರಹ್ಮ. ಅಂದ್ರೆ ಅಂಕ ಅದು ಸರಿ. ಈಗ ಅದು ಬಿಡಿ, ಅದು ಸೆಕೆಂಡ್. ಅದು ಆಮೇಲೆ. ನೀವು ಈಗ ಜಾಯಿನ್ ಆದ್ರ ಮಾತಾಜಿ? ಈಗ ಜಾಯಿನ್ ಆದ್ರ ನೀವು? ಇಲ್ಲ ಮಾತಾಜಿ, ಫಸ್ಟ್ ಜಾಯಿನ್ ಆಯ್ತು. ಆಯ್ತು. ಈಗ ನಾವು ಅವಾಗ ಹೇಳಿರೋದು ಬ್ರಹ್ಮದ್ ಹೇಳಿದೆ. ಆಕ್ಚುಲಿ ಇದು ಅನುಸ್ವರ ಅನುನಾಸಿಕ ಬಂದಾಗ ನಾನ್ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ದೆ ಅಷ್ಟೇನೆ. ಅಂದ್ರೆ ಎಷ್ಟು ವ್ಯತ್ಯಾಸಗಳಿದೆ ಅಂತ.
ನಮ್ದು ಉಚ್ಚಾರಣೆಯಲ್ಲಿ ಕೂಡ ವ್ಯತ್ಯಾಸ ಇದೆ. ನಾವ್ ಟಂಗ್ ಹಚ್ಚಿ ನೋಡಿದಾಗ ನೀವೇ ನೋಡ್ಬೋದು, ತುಂಬಾನೇ ವಂಡರ್ ಅನ್ಸುತ್ತೆ ಕೆಲವೊಂದ್ಸಲಿ. ಈಗ ಕ ಕ ಕ ಅಂತ ಹೇಳಿದಾಗ ಇದು ನಮ್ ಚಿಕ್ಕ ನಾಲ್ಗೆ ಇರ್ತದಲ್ಲ, ಅಲ್ಲಿ ಬರುತ್ತೆ ಶಬ್ದ ಕ ಕ. ಗಂಟ್ಲ ಫ್ರೀ ಬಿಟ್ಟು ಮಾತಾಡ್ಬೇಕು ಕ ಕ. ಅದೇ ಚ ಅಂದಾಗ ಚ ಚ, ನಮ್ದು ಮೇಲಿನ ಒಳಗಡೆ ಇದ್ದ ನಾಲ್ಗೆ ಮೇಲ್ ಹತ್ತತ್ತೆ. ಟ ಅಂದಾಗ ನಮ್ಮ ನಾಲ್ಗೆ ರೋಟೇಟ್ ಆಗತ್ತೆ, ಮ್ಯಾಲ್ ಹತ್ತತ್ತೆ. ಟ ಟ ಡ ಡ ಣ ಎಲ್ಲಾನು ರೋಟೇಟ್ ಆಗತ್ತೆ. ಮತ್ತೆ ಖ ಖ ಗ ಗಂಗ, ಅದಕ್ಕೆ ಖವರ್ಗ ಅಂತ ಕೇಳ್ತಾರೆ. ಕ ನೋಡಿ ಬೇಕಂದ್ರೆ ಅದು ನಿಮ್ಗೆ ಮಾಡಿ ತೋರಿಸ್ಬೇಕು. ನಾನು ಒಂದ್ ವಿಡಿಯೋ ಆನ್ ಮಾಡ್ಕೊಂಡು ನಿಮ್ಗೆ ಒಂದ್ಸಲಿ ತೋರಿಸ್ತೇನೆ. ಈಗ ಇದು ಅರ್ಥ ಆಗಲ್ಲ ನಿಮ್ಗೆ ಅದು. ಸರಿ ಕಲ್ತಿರ್ಬೋದು, ಕೆಲವೊಂದ್ ಜನರಿಗೆ ಗೊತ್ತಿರ್ಬೋದು ಅದ್ ವಿಷಯ. ಮಾತಾಜಿ ಗೊತ್ತಿಲ್ಲ. ವ್ಯಾಕರಣದಲ್ಲಿ ಇದೆಲ್ಲ ಬಂದಿರ್ಲಿಲ್ಲ ಮಾತಾಜಿ. ಗ್ರಾಮರ್ ಗೊತ್ತಿರುತ್ತೆ ಮಾತಾಜಿ, ಕನ್ನಡ ಗ್ರಾಮರ್. ಸಾಂಸ್ಕ್ರಿಟ್ ಬರೋರು ಚೆನ್ನಾಗ್ ಗೊತ್ತಾಗಿರುತ್ತೆ. ಅಲ್ಲ, ಮಾತಾಜಿ ಹೇಳಿದಾಗೆ ಬೇರೆ ಎಲ್ಲದಕ್ಕೆ ನೋಡಿ ನಾವು ಅದು ಅಡಿವತ್ತನ್ನು ಮತ್ತೆ ಹೇಳ್ತೇವೆ. ಇಲ್ಲಿ ಹಿ ಬಂದಾಗ, ಹ ಬಂದಾಗ ಅಡಿವತ್ತನ್ನು ಮೊದಲು ಹೇಳ್ಬೇಕು ಅಂತ ಹೇಳುದವ್ರು. ಅಲ್ಲಿ ವ್ಯಂಜನ ಬಂದಿರ್ತದೆ, ಆ ವ್ಯಂಜನ ನೋಡಿ ಮಾವನ್ನು ಮೊದ್ಲು ಹೇಳ್ಬೇಕು, ಹಿ ಮತ್ತೆ ಹೇಳ್ಬೇಕು. ಬ್ರಾಹ್ಮಿ, ಬೇರೆ ಎಲ್ಲದಕ್ಕೆ ಅಡಿವತ್ತು ಮೊದ್ಲು ಹೇಳ್ತೇವೆ. ಕೆಲವರು ಇದು ವತ್ಸಲವನ್ನು ಸಾ ಮೊದ್ಲು ಹೇಳ್ತಾರೆ, ವತ್ಸತ ಎಂಬುದು ಬೇರೆ ತರ ಹೇಳ್ತಾರೆ. ಆತರ ವತ್ಸಲ ಇಲ್ಲ ಮಾತಾಜಿ, ಅಲ್ಲಿ ಕರೆಕ್ಟ್ ಇದೆ, ಅಲ್ಲಿ ಹಂಗೆ ಹೇಳ್ಬೇಕು ನಾವು. ಇಲ್ಲಿ ನೋಡಿ ಕೆಲವರು ಅಲ್ಲರ ಮಾತಾಜಿ, ಕೆಲವರು ವತ್ಸಲ ಅಂತ ಹೇಳ್ತಾರೆ, ವತ್ಸಲ ವತ್ಸಲ ಅಂತ ಹೇಳ್ತಾರೆ. ವತ್ಸಲ ಹೇಳುದಿಲ್ಲ, ವತ್ಸಲ ಅಂತ ಹೇಳ್ತಾರೆ. ಹಾಗೆ ಚಿಕಿತ್ಸೆ ಅಂತ ಹೇಳುದಿಲ್ಲ, ಕೆಲವರು ಚಿಕಿತ್ಸೆ ಅಂತ ಹೇಳ್ತಾರೆ, ಅದು ತಪ್ಪು. ಇದು ಹಕಾರಕ್ಕೆ ಮಾತ್ರ ಬರೋದು, ನೆನ್ಪಿಟ್ಕೊಳ್ಳಿ ಎಲ್ರು. ಕಲಿಲಿಲ್ಲ ಮಾತಾಜಿ ನಾವು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳಿ. ಅವಾಗೆಲ್ಲ ಸರಿಯಾಗಿ ಕಲಿಲಿಲ್ಲ ನಾವು, ಮುಂದಿನ ಕಲಿಯೋದ್ ಬರ್ತೈತಿ ಅಂತ ನಮಗ್ ಗೊತ್ತಿದ್ದಿದ್ದಿಲ್ಲ ಮಾತಾಜಿ. ನೋಡಿ, ಇಲ್ಲಿ ಇನ್ನೊಂದು ಶಬ್ದ ಕೊಟ್ಟಿದ್ದಾರೆ ನೋಡಿ ಮಾತಾಜಿ, ಹ ಬಂದಿದೆ ವಿಮುಖತಿ, ಅಲ್ಲಿ ಕೆಳಗೆ ಸ್ವರ ಬಂದಿದೆ, ಅದು ಯ ವ್ಯಂಜನ ಅಲ್ಲ ನೋಡಿ. ವ್ಯಂಜನ ಅಲ್ಲ, ವ್ಯಂಜನ ಆದ್ರೆ ಮಾತ್ರ ಹ ಮತ್ತೆ ಬರುದು. ಇಲ್ಲಿ ಯಾ ಮೊದಲು ಹೇಳ್ಬೇಕು, ಅಲ್ಲ ಹ ಮೊದ್ಲು ಹೇಳ್ಬೇಕು. ವಿಮುಖತಿ ತೆಗೆದ್ ನೋಡಂಗಾಯ್ತು ಮಾತಾಜಿ ಭಗವದ್ಗೀತೆ. ಏನ್ ಮಾತಾಜಿ? ನೀವು ಇಷ್ಟು ವಿಷಯ ಹೇಳಿದ್ಮೇಲೆ ಆ ಪೇಜ್ ಒಂದ್ ಇದೆ ಅಂತ ತಿಳಿತು ನೋಡಕ್ಕೆ. ನೋಡಿರ್ಲಿಲ್ವಾ ಅದನ್ನ? ಮಾತಾಜಿ ಅಲ್ಲ, ಅದ್ ಕರೆಕ್ಷನ್ಸ್ ಎಲ್ಲ ಇದೆ ಅಂತ ಗೊತ್ತಿತ್ತು, ಆದ್ರೆ ಗ್ರಾಮರ್ದು ಕೊಟ್ಟಿದ್ದಾರೆ, ಉಚ್ಚಾರಣೆ ಅಲ್ಲಿ ಎಕ್ಸ್ಕ್ಯೂಸ್ ಕೇಳಿದ್ದಾರೆ ಮಾತಾಜಿ, ಅವ್ರು ಎಕ್ಸ್ಕ್ಯೂಸ್ ಕೇಳಿದ್ದಾರೆ. ಅಂದ್ರೆ ಆಕ್ಚುಲಿ ಹಿಂಗ್ ಬರಿಬಾರ್ದು, ಬಟ್ ನಾವ್ ಹಿಂಗ್ ಬರ್ದಿದ್ದೇವೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ. ಯಾಕಂದ್ರೆ ನಾವ್ ಕಲಿತಾ ಬಂದಿರೋದೇ ಹಾಗೆ. ನೀವಲ್ಲ, ನಾನು ಕೂಡ ಹಾಗೆ ಕಲ್ತಿರೋದು. ನನ್ಗೂ ಕೂಡ ಗೊತ್ತಾಗಿರೋದು ಸ್ವಲ್ಪ ಸಮಯ ಬಿಟ್ಟೇನೆ ಇದು ರೈಟ್ ಅಂತ ಹೇಳಿ. ಇಲ್ಲ ಅಂದ್ರೆ ಮೊದ್ಲು ಎಲ್ಲಾರು ಹಾಗೆ ಬರಿತಾ ಇದ್ರು. ಸೊ ಬಟ್ ಅಲ್ಲಿ ಎಕ್ಸ್ಕ್ಯೂಸ್ ಕೇಳಿದ್ದಾರೆ. ಎಷ್ಟ್ ಚೆನ್ನಾಗಿ ಒಂದು ವಿನಮ್ರ ಭಾವದಿಂದ ಹಾಗಿರ್ಬಾರ್ದು ಹೀಗಿದೆ ಅಂತ ಹೇಳಿ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿ ಸೆಟ್ ಮಾಡಿರ್ಬೇಕು ಆ ಒಂದು ಪುಸ್ತಕವನ್ನ, ಯೋಚನೆ ಮಾಡಿ. ಮಾತಾಜಿ ಯಥಾರೂಪದಲ್ಲೇ ಇದ್ರಲ್ಲೇನೆ. ಅಂದ್ರೆ ಹೀಗೆ ನಾವು ಬರ್ದಿದ್ದೇವೆ, ಆಕ್ಚುಲಿ ಹಾಗೆ ಬರಿಬಾರ್ದು, ಹೀಗ್ ಬರಿಬೇಕು ಅಂತ ಎಣ್ಣಿ ಕೊಟ್ಟಿದ್ದಾರೆ ನೋಡಿ. ಅಂಕವಾಗದೆ ಅಂಕ ಅಂದ್ರೆ ಆಗಿದೆ ಅಂತ ಹೇಳಿ, ಹಾಗೆ ಆಗ್ಬೇಕು ಅಂತ. ಸೊ ಹಾಗಾಗಿ ನಾವು ಸಾಧಾರಣ ಕ್ರಮವನ್ನ ಬಳಸಿದೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅವರು. ಸಾಧಾರಣ ಕ್ರಮ ಬಳಸಿದೀವಿ ಇಲ್ಲಿ ಅಂತ. ಯಾಕಂದ್ರೆ ಇದು ವೇದಿಕ್ ಸ್ಕ್ರಿಪ್ಚರ್ ಅಲ್ಲ, ನಾಳೆ ಏನಾಗುತ್ತೆ ಹೀಗ್ ಬರ್ದಿದ್ದಾರೆ ಅನ್ನುವಂತ ಕೆಲವೊಂದು ಇಶ್ಯೂಸ್ ಆಗ್ಬೋದು ಅನ್ನೋಕ್ಕೋಸ್ಕರ ಮುಂಚಿನವಾಗಿನೇ ಅದು ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಸಾಧಾರಣ ಕ್ರಮವನ್ನ ಬಳಸಿದೀವಿ ಅಂತ. ಹೌದು ಮಾತಾಜಿ, ದೋಷಪೂರಿತವಾಗಿದೆ ಅಂತಾನು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಹೌದು ಮಾತಾಜಿ, ನೋಡಿದ್ವಿ. ಅದನ್ನ ಓದಿದ್ದೀನಿ ಮಾತಾಜಿ, ಆದ್ರೂ ಅದೇನು ಅರ್ಥ ಆಗಿಲ್ಲ ನನಗೆ. ಇವಾಗ ನೀವ್ ಹೇಳೋವಾಗ ಅರ್ಥ ಆಗ್ತಾ ಇದೆ ಇದು. ಹರೇ ಕೃಷ್ಣ ಮಾತಾಜಿ. ಇದು ಮತ್ತೆ ನಾವು ಹೇಳ್ತೀವಲ್ಲ ಕವರ್ಗ ಇದೆ, ಪವರ್ಗ ಇದೆ. ಯಾಕೆ ಕವರ್ಗ ಅಂತಾರೆ, ಯಾಕೆ ಪವರ್ಗ ಅಂತಾರೆ ಅಂತ ಅನ್ನೋದಕ್ಕೆ ಅದಕ್ಕೆ ಪಾಣಿನಿ ಮಹರ್ಷಿಗಳು ಅದೇ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದನ್ನು ಅದು ಪ್ರೊನೌನ್ಸಿಯೇಷನ್ ತಿಳಿಸಿ ಅದನ್ನ ಕೊಟ್ಟಿರುವಂತದ್ದು. ಕೆ ಕವರ್ಗನೆ ಯಾಕಂತಾರೆ, ಎಲ್ಲಿಂದ ಉಚ್ಚಾರಣೆ ಆಗ್ಬೇಕು ಕ ಅನ್ನೋದು, ಚ ಅನ್ನೋದು ಎಲ್ಲಿಂದ ಉಚ್ಚಾರಣೆ ಆಗ್ಬೇಕು ಅದು, ಮತ್ತೆ ಠ ಅನ್ನೋದು ಹೇಗೆ ಉಚ್ಚಾರಣೆ ಆಗ್ಬೇಕು, ಯಾವ ಒಂದು ನಾಲ್ಗೆ ಹೊಳ್ಬೇಕಾ ಬೇಡ್ವಾ, ತಕ್ಕೆ ಪಕ್ಕೆ, ಮತ್ತೆ ಅಯೋಗ ವಾಹಕಗಳು. ಸೊ ಎಲ್ಲಕ್ಕೂ ಕೂಡ ಇದೆ ಮಾತಾಜಿ. ರಂಗ ಸಿದ್ಧತೆದು ಕೊನೆಯ ಪೇಜ, ಫಸ್ಟ್ ಪೇಜ್ XX ಇದೆ ನೋಡಿ.
ರಂಗ ಸಿದ್ಧತೆ ಅಂತ ಇದೆ ಮಾತಾಜಿ, ಫಸ್ಟ್ ಪೇಜ್. ಹೌದು, first page. ಫಸ್ಟ್ ಪೇಜ್ ಅಲ್ಲಿ ಇದೆಯಾ ನಿಮ್ಗೆ? ನನಗೆ ಲಾಸ್ಟ್ ಪೇಜ್ ಅಲ್ಲಿ ಇದೆ. ಹೌದು ನನಗೆ ಡಬಲ್ ಫಸ್ಟ್ ಅಲ್ಲಿ ಇದೆ ಮಾತಾಜಿ ನನಗೆ. ಹೌದಾ? ಹೌದು ಮಾತಾಜಿ. ನಮ್ದು ವರ್ಷನ್ ಚೇಂಜ್ ಇರ್ಬೇಕು ಮಾತಾಜಿ ಅದು. ನನ್ಗೆ ನನಗೆ ಮೊದಲ ಫಸ್ಟ್ ಮಾತು ಇದೆಯಲ್ಲ, ಆ ಮೊದಲ ಮಾತು ಹಿಂದ್ ಪೇಜ್. ನನಗೂ ಮೇ ಬಿ ಇವ್ರು ಯಾರು ಶಾಂತ ರೂಪಿಣಿ ಮಾತಾಜಿ ಅವ್ರದ್ದು ನಂದು ಸೇಮ್ ಇರ್ಬೋದು ಬೇಬಿ. ಮೊದಲ ಮಾತುಕ್ಕಿಂತ ಪ್ರೀವಿಯಸ್ ಪೇಜ್ ನೋಡಿ ಮಾತಾಜಿ. ಹೌದು, ಅಲ್ಲ ಪಿರಿವಿಡಿ ಅಂತ ನಿಮ್ಗೂ ಇದೆ ಹಾಗೆ ಇದೆಯಾ? ಮಾತಾಜಿ. ಪಿರಿವಿಡಿ ಅಂತ ಇದೆ, ಮೊದಲ ಮಾತು XX ಆದ್ಮೇಲೆ next page. XX ಅಲ್ಲಿ ಹೌದು ಇದೆ. ಮಾತಾಜಿ. ನಮ್ಗೂ ನಿಮ್ಗೂ ಸೇಮ್ ಇದೆ. ನೀವು ಈಗ ಹೊಸ ಬುಕ್ ಅಲ್ಲಿ ಹಾಗಿರ್ಬೇಕು ಮಾತಾಜಿ ಅದು. ನಂದು ಓಲ್ಡ್ ಬುಕ್ ಮಾತಾಡಿ. ನಂದು ಓಲ್ಡ್ ಇದೆ. ನೋಡೋಣ ಇವತ್ತು ಎಷ್ಟು ಶ್ಲೋಕ ಆಗುತ್ತೆ. ಒಂದೇ ಈ ಶ್ಲೋಕದಲ್ಲಿ ಇದೊಂದು ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡ್ವಲ್ಲ, ಇದನ್ನ ಇವಾಗ ಪ್ರೊನೌನ್ಸಿಯೇಷನ್ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಗೊತ್ತಾ ನಿಮ್ಗೆ? ನಾನು ತುಂಬಾ ಸಲ ಹೇಳಿದೀನಿ ಅದನ್ನ, ಹ ಅನ್ನುವಂಥದ್ದು ಅಲ್ಪವಾಗಿ ಉಚ್ಚಾರಣೆ ಮಾಡ್ಬೇಕು ಅಂತ. ಅದು ಹೇಳಿದ್ದೆ ನಿಮ್ಗೆ, ನೆನಪಿದೆ. ಹೌದು ಮಾತಾಜಿ. ಅಲ್ಲಿನೂ ಸೆಂಟ್ರಲ್ ಬಂದ್ರೆ 8 ಅಕ್ಷರಗಳ ಮುಂದೆ ಸೆಂಟ್ರಲ್ಲಿ ಬಂದ್ರೆ ಮಾಡ್ಬೇಕು ಅಂತ ಹೇಳಿದ್ದೀರಾ ಮಾತಾಜಿ. ಆಕ್ಚುಲಿ ಸೆಂಟ್ರಲ್ಲಿ ಇರ್ಲಿ ಅಥವಾ ಎಂಡ್ಗೆ ಇರ್ಲಿ, ಅದು ಯಾವಾಗ್ಲೂ ಅಲ್ಪವಾಗಲೇ ಉಚ್ಚಾರ ಮಾಡ್ಬೇಕು. ಹ ಹ ನಾವದು ಹ ಅನ್ನಂಗಿಲ್ಲ. ಹ ಅದು ಆಕ್ಚುಲಿ ಯ ರ ಲ ವ ಶ ಶ ಸ ಹ ಹ ಅಂತೇವೆ ನಾವು ಅದಕ್ಕೆ. ಹ ಹ ಇಲ್ಲ ಅದು ಹ. ಆಮೇಲೆ ಹಾಗಾಗಿ ಅದಕ್ಕಾಗಿ ನಾವು ಎಂಡಿಗೆ ಏನೇ ಬಂದ್ರು ಕೂಡ ಅದು ಅಲ್ಪವಾಗಿ ಹೇಳ್ಬೇಕು ನಾವು. ನಿಸ್ಪೃಹ 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 ಇಷ್ಟೇ ಹೇಳ್ಬೇಕು ಅದನ್ನ. ಆದ್ರೆ ನೀವು ಕಲಿಯೋ ಸ್ಟೇಜ್ ಅಲ್ಲಿ ಇರ್ತೀರಲ್ಲ, ಆ ಕಲಿಯೋ ಸಮಯದಲ್ಲಿ ನಾವು ನಿಮ್ಗೆ ನಿಸ್ಪೃಹ ಹ ಅಂತ ಹೇಳಿ ಅಂತ ಹೇಳ್ತೇವೆ. ಇಲ್ಲಾಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಅದು ಹ ಉಚ್ಚಾರಣೆ ಮಾಡಲ್ಲ ಯಾರು ಕೂಡ. ಸರ್ವಶಃ 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 ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ವಿಸರ್ಗ ಅಂದ್ರೆ ಹ ಹೇಳ್ಬೇಕು ಅಂತ. ಒಂದ್ ವೇಳೆ ನಾನ್ ಹೇಳಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಸರ್ವಶಃ ಅಷ್ಟೇ ಹೇಳ್ಬಿಡ್ತೀರಾ. ಹಾಗಾಗಿ ಯಾರು ಅಧ್ಯಯನ ಮಾಡ್ತಾ ಇರ್ತಾರಲ್ಲ ಅದನ್ನ ಹೇಳ್ಬೇಕಾಗತ್ತೆ ನಾವು. ಬಟ್ ನೀವ್ ಯಾವಾಗ ನುರಿತಾ ಆಗ್ತೀರಲ್ಲ, ನಿಮ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ರೈಟ್. ಅವಾಗ ನೀವು ಏನ್ ಹೇಳ್ತೀರಾ? ಸರ್ವಶಃ ಸರ್ವಶಃ. ನೋಡಿ ಸ್ವಲ್ಪ ಕೇಳಿಸ್ತಾ ಇದೆ ಹ. ಅದು ಮಧ್ಯದಲ್ಲಿರ್ಲಿ ಎಂಡದಲ್ಲಿರ್ಲಿ ಹಾಗೇ ಹೇಳ್ಬೇಕು ಅದನ್ನ. ನಾವೇನ್ ಮಾಡ್ತೇವೆ ಈಗ, ಮಧ್ಯದಲ್ಲಿ ಕಡಿಮೆ ಹೇಳಲಿಕ್ಕೆ ಹೇಳಿ ಎಂಡಲ್ಲಿ ನಿಮ್ಗೆ ಪೂರ್ಣವಾಗಿ ಹೇಳಲಿಕ್ಕೆ ಹೇಳ್ತೇವೆ. ಈಗ ಬಿಗಿನರ್ಸ್ ಕಲಿಯೋರ್ಗೆ ಗೊತ್ತಾಯ್ತಾ? ಅದೂನು ಇದೆ ವಿಸರ್ಗದು. ಮಾಡೋಣ ಅಂದಿದ್ ಯಾಕೋ ಹೋಗ್ತಾ ಇದೆ ನೋಡಿ. ಮತ್ತೆ ಯಾರಾದ್ರೂ ಶೇರ್ ಮಾಡಿ ಮಾತಾಜಿ, ನಂದು ಅದಕ್ಕೆ ಇನ್ನೊಂದು ಇದ್ರಲ್ಲಿ ಬರ್ತಾ ಇಲ್ಲ. ಮಾಡ್ಲಾ ಮಾತಾಜಿ? ಹಾ ಮಾಡಿ ಮಾತಾಜಿ. ಹಾ ಮಾಡ್ತೀನಿ ಮಾತಾಜಿ. ಮಾಡ್ತೀರಾ? PDF ಕಳಿಸ್ತೀರಾ? ಅದಲ್ಲ ನನ್ನ PDF ಹತ್ರನೇ ಇದೆ ಮತ್ತೆ. ಇದೆಯಾ? ಲ್ಯಾಪ್ಟಾಪ್ ಓಪನ್ ಮಾಡ್ಬೇಕಾ ಮಾತಾಜಿ ಇನ್ನು? ಮತ್ತು ಹೋಯ್ತು ನೋಡಿ, ಇದು ಏನೋ ಆಗ್ತಾ ಇದೆ ಇವತ್ತು. ಇವತ್ತು ಬೇಡ, ನೀವು ಇದನ್ನೇ ಹೇಳು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಇವತ್ತು ಗ್ರಾಮರ್ ಗ್ರಾಮರ್ ತುಂಬಾ ತಪ್ಪುತ್ತೇವೆ ಮಾತಾಜಿ. ನಾನು ಕೂಡ ಕೆಲವೊಂದಿದ್ ಕಡೆ ತಪ್ಪಿ ಬಿಡ್ತೇನೆ. ತುಂಬಾನೇ ಇದಾಗತ್ತೆ ಅದು ಕೆಲವೊಂದ್ಸಲಿ. ಆಮೇಲೆ ನೆನಪಾಗತ್ತೆ, ಮತ್ತೆ ಹಾಗೆ ಸರಿ ಮಾಡ್ಕೊಳ್ತೇನೆ. ಮಾತಾಜಿ ಇಷ್ಟ್ ಚೆನ್ನಾಗಿ ಹೇಳ್ಕೊಡ್ತೀರಾ ನೀವು. ಕಲ್ತಿದ್ದೀರಾ ಮಾತಾಜಿ ನೀವು? ಮಾತಾಜಿ ನೀವು ಸಂಸ್ಕೃತ್ ಕಲ್ತಿದ್ದೀರಾ? ಬರುತ್ತೆ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೇಳಾಗಿ ಹಾ ಮಾತಾಜಿ. ಓದ್ಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ಬೇಕು ಅನ್ನೋದು ಇವತ್ತೇ ಗೊತ್ತಾಗ್ತಿರೋದು ಮಾತಾಜಿ. ಸುಮ್ಮನೆ ದಡ 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 ಓದ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೇನೆ ಒಂದು ಶ್ಲೋಕ ಇದೆ ಮಾತಾಜಿ, ಏನಾದ್ರೂ ತಪ್ಪಿದ್ರೆ ಅದನ್ನ ಅದಕ್ಕೆ ನಾವು ಭಗವಂತನಿಗೆ ಹೇಳಿ ಕ್ಷಮಾಪಣೆ ಕೇಳೋದು. ಶ್ಲೋಕದಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಷಮಿಸು ಅಂತ ಹೇಳಿ, ಅದಕ್ಕೆ ಒಂದು ಶ್ಲೋಕ ಇರುವಂತದ್ದು. ಈ ಹೇಳಿದ್ಮೇಲೆ ಆ ಒಂದು ಶ್ಲೋಕ ಹೇಳ್ಬೇಕು. ಈ ಪುಸ್ತಕದಲ್ಲಿ ಇದೆಯಾ ಮಾತಾಜಿ? ಭಗವದ್ಗೀತೆ ಪುಸ್ತಕದಲ್ಲಿ ಅದು ಶ್ಲೋಕ? ಅದೇ ಇಲ್ಲ, ನಾನ್ ನಿಮ್ಗೆ ಕಳ್ಸ್ಕೊಡ್ತೇನೆ, ಗ್ರೂಪಿಗೆ ಕಳಿಸ್ತೇನೆ. ನೀವು ಸ್ಕೂಲ್ ಟೈಮಲ್ಲಿ ಸಂಸ್ಕೃತ್ ಓದಿದ್ದೀರಾ ಮಾತಾಜಿ? ಎಕ್ಸಾಮ್ಸ್ ಹೌದು ಏನಾದ್ರು ಮಾತಾಜಿ. ಹೌದು ಮಾತಾಜಿ, ಕೋವಿಡ್ ಆಗಿದೆ ಮಾತಾಜಿ ನಂದು. ಕೋವಿಡ್ ಆಗಿದೆ ಅಂತ. ಸಂಸ್ಕೃತ್ನಲ್ಲಿ ಅದು ಒಂದು ಲೆವೆಲ್ಸ್. ಓಕೆ ಮಾತಾಜಿ. ಅದು ಶ್ಲೋಕ ಗ್ರೂಪ್ಗೆ ಹಾಕಿ ಮಾತಾಜಿ. ಮಾತಾಜಿ ಆಯ್ತಾ? ಬಂತಾ? ಬಂತು ಮಾತಾಜಿ. ಸುಮಂಗಲ ಮಾತಾಜಿ ಸ್ವಲ್ಪ ಬೇಗ ಮಾಡಿ. ಯಾವಾಗ್ಲೂ ಆಗುತ್ತೆ ನೋಡಿ, ಇವತ್ತೇನಾಗಿದೆ ಟ್ಯಾಬ್ಗೆ.
ಲಲಿತಾ ಮಾತಾಜಿ ನೀವೇ ಮಾಡಿ ನಂದು ಅದು ಇದು ಮಾಡಕ್ QR ಕೋಡ್ ಅದು ಹಾಕಂತ ಹೇಳ್ತಾ ಲಾಗಿನ್ ಮಾಡಂತ ಹೇಳ್ತಾ ಇದೆ. ಹರೇ ಕೃಷ್ಣ. ನಾನು ನಿಮಗೆ ಹೋಸ್ಟ್ ಮಾಡ್ತೇನೆ ಮಾತಾಜಿ, ಒಂದ್ ನಿಮಿಷ ಅವ್ರಿಗೆ ಹೋಸ್ಟ್ ಮಾಡ್ತೇನೆ. ಏನೋ ಏನೋ ಇಲ್ಲ. ಮಾಡಿದೆ ನೋಡಿ ಮಾತಾಜಿ ಅವರಿಗೆ. ಹರೇ ಕೃಷ್ಣ ಲಲಿತಾ ಮಾತಾಜಿ ಮಾಡಿದ್ದ ಮಾತಾಜಿ? ಹಾ. ಮಾಡಿ ಮತ್ತೆ. ಎರಡನೇ ಅಧ್ಯಾಯ. ಎಷ್ಟು ಫಾಸ್ಟ್ ಆಗಿ ಮಾಡಿದ್ರಿ. ಸರಿ. ಮತ್ತೆ ಸ್ವಲ್ಪ 2ನೇ ಅಧ್ಯಾಯ ಎಂಡ್ ತಗೊಳ್ಳಿ, ಎಂಡ್ ಮಾಡೋಣ ಅದನ್ನ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಅಂದ್ರೆ ಕರ್ಮಯೋಗದ 1ನೇ ಶ್ಲೋಕ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಜಾಯಸಿ ಜಕ್ಕೆ ಯಾವತ್ತಿರೋದ್ರಿಂದ ಜಾಯಸಿ ದೀರ್ಘ ಇದೆ. ಚೇತ್ ಇಲ್ಲಿ ಚೇತ ಅನ್ಬೇಡಿ, ಚೇತ್ ಯಾಕಂದ್ರೆ ವ್ಯಂಜನ ಇದೆ. ಕರ್ಮಣಸ್ತೆ ಸೌಖ್ಯ ಅವತ್ತು ದೀರ್ಘ ಇರೋದ್ರಿಂದ ಸ್ತೆ. ಮತ ಬುದ್ಧಿರ್ ಯಾಕಂದ್ರೆ ಜಕ್ಕೆ ಅರ್ಕಾವಳಿ ಇರೋದ್ರಿಂದ ನೀವು ಫಸ್ಟ್ ರ ಹೇಳ್ಬೇಕು. ಬುದ್ಧಿರ್ ಜನಾರ್ದನ ದೊಡ್ಡ ಇದೆ, ಮತ್ತೆ ರ ಇರೋದ್ರಿಂದ ಅರ್ಕಾವಳಿ ಇರೋದ್ರಿಂದ ಮೊದಲು ರ ಹೇಳಿ ಧ ಹೇಳ್ಬೇಕು. ಜನಾರ್ದನ. ತತ್ ಇಲ್ಲಿ ಕೂಡ ವ್ಯಂಜನ ಇದೆ, ಅಲ್ಪವಾಗಿ ಹೇಳ್ಬೇಕು, ಸ್ವರ ಬರೋದಿಲ್ಲ. ತತ್ ಕಿಂ ಅಂದ್ರೆ 2 ಕೂಡಿಸ್ಬೇಕು. ತತ್ ಕಿಂ ತತ ಕಿಂ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ತತ್ ಕಿಂ ಕರ್ಮಣಿ ಘೋರೆ ದೊಡ್ಡ ಘ ಇದೆ, ಮತ್ತೆ ದೀರ್ಘ ಇರೋದ್ರಿಂದ ಘೋರೆ ಮಾಂ. ಯೋ ದೀರ್ಘ ಇದೆ, ದೊಡ್ಡ ಹೂ ಕೂಡಿದೆ. ನಿಯೋಜಯಸಿ ಕೇಶವ ಅಂತ ಹೇಳಿ. ಸೊ ಇಲ್ಲಿ ಬಿಡಿಸೋದೇನು ಇಲ್ಲ, ಸರಳವಾಗಿದೆ, ಎಲ್ರು ಹೀಗೆ ಹೇಳ್ಬಹುದು. ಸೊ ಅನುವಾದ ನೋಡೋದಾದ್ರೆ ಈಗ 2ನೇ ಅಧ್ಯಾಯದಲ್ಲಿ ಯಾವುದು ಒಳ್ಳೇದು ಅಂತ ಹೇಳಿ. ಸೊ ಒಬ್ಬ ಈ ಇಂದ್ರಿಯಗಳ ಒಂದು ಆಸೆಯನ್ನ ಬಿಟ್ಟು, ರಾಗ ದ್ವೇಷವನ್ನ ಬಿಟ್ಟು ಯಾರು ತನ್ನ ಒಂದು ಮನಸ್ಸಿನ ಸ್ಥಿತನಾಗಿರ್ತಾನೋ ಅವನು ಭ್ರಮೆಗೆ ಒಳಗಾಗೋದಿಲ್ಲ. ಮತ್ತೆ ಸಾವನಿಗಳಿಗೆಯಲ್ಲಿ ಅವನು ನನ್ನ ಒಂದು ಭಗವದ್ಧಾಮವನ್ನ ಪ್ರವೇಶಿಸ್ತಾನೆ ಅಂತ ಹೇಳಿ ಭಗವಂತ ಹೇಳಿರುವಂಥದ್ದು. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಉದ್ಭವವಾಗುತ್ತೆ ಅರ್ಜುನನಿಗೆ. ಜಾಯಸಿ ಚಿತ್ ಕರ್ಮಣಸ್ತೆ. ಅರ್ಜುನ ವಾಚ ಅಂದ್ರೆ ಅರ್ಜುನ ಹೇಳ್ತಾನೆ, ಜಾಯಸಿ ಅಂದ್ರೆ ಉತ್ತಮವಾದದ್ದು ಏನು ಅಂತ, ಚೇತ್ ಅಂದ್ರೆ ಆಗಿದೆ, ಉತ್ತಮ ಯಾವ್ದಾಗಿದೆ ಅಂತ ಹೇಳಿ ಕೇಳ್ತಾನೆ ಮುಂದೆ ಅಲ್ಲಿ. ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ಅಂದ್ರೆ ಹೇ ಜನಾರ್ದನ, ಹೇ ಕೇಶವ, ಬುದ್ಧಿ ಈ ಒಂದು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಅಂತ ನೀನ್ ಹೇಳ್ತಾ ಇದ್ದೀಯ. ಈ ಹಿಂದಿನ ಶ್ಲೋಕದಲ್ಲಿ ನಾವು ಬುದ್ಧಿಯ ಕುರಿತಾಗಿ ಭಗವಂತ ಹೇಳಿರುವಂತದ್ದು. ಬುದ್ಧಿ ಇಲ್ಲಿ ತೊಡಗಿಸು, ಬುದ್ಧಿ ಅಲ್ಲಿ ತೊಡಗಿಸು ಅಂತ ಹೇಳಿರೋದು. ಹಾಗಾಗಿ ಬುದ್ಧಿ ಕಾಮ್ಯ ಕರ್ಮಕ್ಕಿಂತ ಅಂದ್ರೆ ನಾವು ಏನೋ ಕೆಲಸ ಮಾಡೋಕ್ಕಿಂತ ಒಂದು ಬುದ್ಧಿಯನ್ನು ಉಪಯೋಗಿಸೋದು ಒಳ್ಳೇದು, ಉತ್ತಮ ಅಂತ ನೀನ್ ಹೇಳ್ತೆ. ತತ್ಕಿಂ ಕರ್ಮಣಿ ಘೋರೆ ಮಾಂ ಅಂದ್ರೆ ಅಂತ ನೀನ್ ಹೇಳೋದೇ ಆದ್ರೆ, ಅಂತ ಹೇಳಿ ನೀನು ಭಾವಿಸೋದ್ರೆ ಆದ್ರೆ, ನನ್ನನ್ನ ಈ ಒಂದು ಘೋರೆ ಅಂತಂದ್ರೆ ಭೀಕರವಾದಂತ ಅಂದ್ರೆ ಈ ಒಂದು ಘೋರವಾದಂತ ಯುದ್ಧದಲ್ಲಿ ಇಂಥ ಒಂದು ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದೀಯಾ? ಕರ್ಮಣಿ ಘೋರೆ ಅಂದ್ರೆ ಘೋರ ಕರ್ಮದಲ್ಲಿ, ಘೋರ ಕೆಲಸದಲ್ಲಿ ಮಾಂ ನಿಯೋಜಿಸಿ ಕೇಶವ, ಯಾಕೆ ನನ್ನನ್ನ ತೊಡಗಿಸ್ತಾ ಇದ್ದೀಯಾ ಅಂತ. ಕಿಮ್ ಅಂತಂದ್ರೆ ಪ್ರಶ್ನೆ. ಇಂಥ ಒಂದು ಘೋರವಾದ ಯುದ್ಧದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಹರೇ ಕೃಷ್ಣ.
ಯಾರಿಗೆ ಹೇಳ್ತೀರಾ ನೋಡಿ? ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಹಾ ಮಾತಾಜಿ ಹೇಳ್ತೀನಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಈ ಮಾತಾಜಿ ಇಲ್ಲಿ ಇದ್ದೇನೆ, ಅನುಸೂಯ ಹೇಳ್ತೇನೆ. ಮಾತಾಜಿ ಹೇಳಿ. ಅನುಸೂಯ ಮಾತಾಜಿ ಪ್ಲೀಸ್. ಹರೇ ಕೃಷ್ಣ ಮಾತಾಜಿ. ಕರ್ಮಯೋಗ ಶ್ಲೋಕ 1. ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಓದ್ತೇನೆ. ಶ್ಲೋಕ 1. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮಥಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹೇಳಿ ಮಾತಾಜಿ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2 ಅಲ್ವಾ ಮಾತಾಜಿ? 1. ಓಕೆ, ಸಾರಿ ಮಾತಾಜಿ. ಅರ್ಜುನ ವಾಚ ಜ್ಯಾಯಸಿ ಚೇತ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಿಣೆ ಘೋರೆ ಮಾಂ ನಿಯೋಜಯಸಿ ಕೇಶವ. ತತ್ ಕಿಂ ಕರ್ಮಣಿ ಘೋರೆ ಮಾಂ. ಹಾ ಮಾತಾಜಿ. ತತ್ ಕಿಂ ಕರ್ಮಣಿ ಘೋರೆ ಮಾಂ. ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಹೇಳ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮಥಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಗೀತಾ ಎಂ ಮಾತಾಜಿ. ಸಾರಿ, ಗೀತಾ ಮಾತಾಜಿ. ಗೀತಾ ಮಾತಾಜಿ. ಹಾ, ಗೀತಾ ಮಾತಾಜಿ. ಗೀತಾ ಕೊಡೈಕಲ್ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 1. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ. 5 ಜನ ಆದ್ರ ಮಾತಾಜಿ. ನೆಕ್ಸ್ಟ್ ಮಾಡೋಣ. ಹಾ ಮಾತಾಜಿ. ಹೇಳ ಮಾತಾಜಿ. ನೆಕ್ಸ್ಟ್ ಹೇಳಿವ್ರಿ ಅಂತ ಮಾತಾಜಿ. ಎಸ್ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 2ನೇ ಶ್ಲೋಕ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ವ್ಯಾಮಿಶ್ರೇಣೇವ ಅಂತ ಹೇಳಿ. ವ್ಯಾಮಿಶ್ರೇಣೇವ ಅಂತಂದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ ಬರುವಂತದ್ದು ಅಂತ. ಇಲ್ಲಿ ಶ್ರೇಣೇವ ಅಂತದ್ದು ವ್ಯಾಮಿಶ್ರೇಣೆ ಇವ ಅಂತ ಹೇಳಿ ಬರುತ್ತೆ. ಸೊ ಖಂಡಿತವಾಗಿಯೂ ಅಂತ ಅಂದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ ಖಂಡಿತವಾಗಿಯೂ ಬಂದಿದೆ ಅಂತ ಹೇಳಿ. ಇಲ್ಲಿ ಶ ಉಚ್ಚಾರಣೆ ಆಡುವಾಗ ಕೂಡ ನೋಡಿ, ಶ್ರೇ ಅಂತ ಹೇಳಿ ಅದು ದೊಡ್ಡ ಶ ಬಂತು ಅಂತಂದ್ರೆ ನಮ್ದು ಟ ಹೇಳ್ತೀವಲ್ಲ, ಟ ಹೇಳುವಾಗ ಹೇಗೆ ನಮ್ಗೆ ನಾಲ್ಗೆ ಮೇಲೆ ಹೋಗುತ್ತಲ್ಲ ಅವಾಗ ಹಾಗೆ ದೊಡ್ಡ ಶ ಬರುತ್ತೆ. ಶ ದೊಡ್ಡ ಶ ಮೇಲೆ ಟ ಹೇಳ್ತೀವಲ್ಲ ಹಾಗೆ ಶ ಹೇಳ್ಬೇಕು. ಟ ಶ ಅದು ದೊಡ್ಡ ಶ. ಇಲ್ಲಿ ಸಣ್ಣ ಶ ಇದೆ.
ಕೆಲವೊಮ್ಮೆ ಎಲ್ಲರೂ ದೊಡ್ಡ ಶ ಹೇಳ್ತಾರೆ, ಬಟ್ ಇಲ್ಲಿ ಸಣ್ಣ ಶ ಹೇಳ್ಬೇಕು. ಶ ಶ್ರೇಣೇವ ವಾಕ್ಯೇನ ದೀರ್ಘ ಇದೆ, ಕಕ್ಕೆ ಯವತ್ತಿದೆ. ವಾಕ್ಯೇನ ಬುದ್ಧಿಂ ಮೋಹಯ ಸೀವಮೆ ಅಂತ. ಇಲ್ಲಿ ಮೋಹಯ ಸೀವಮೆ, ಇಲ್ಲಿನೂ ಕೂಡ 2 ಪದ ಇದೆ. ಮೋಹಯಸಿ ಅಂದ್ರೆ ಇದು ಭ್ರಾಂತಿಗೊಳಗಾಗುವಂಥದ್ದು, ಇವ ಅಂತಂದ್ರೆ ನಿಶ್ಚಿತವಾಗಿಯೂ ಮೋಹಕ್ಕೆ ಒಳಗಾಗುವಂಥದ್ದು ಅಂತ. ತದೇಕಂ, ತದ್ ಏಕಂ ಅಂತ ಹೇಳಿ ಕರೀತಾರೆ ಇಲ್ಲಿ. ತದೇಕಂ, ತತ್ ಏಕಂ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಒಂದನ್ನ. ತದೇಕಂ ವದ್ ಅಂದ್ರೆ ಯಾವ್ದಾದ್ರು ಒಂದನ್ನ ಹೇಳು ಅಂತ ಹೇಳಿ. ವದ್ ಅಂತಂದ್ರೆ ವದ, ವದಸಿ ಅಂತ ಹೇಳಿ ಕರೀತಾರೆ. ವದ ಅಂತಂದ್ರೆ ದಯವಿಟ್ಟು ಹೇಳು. ವದ್ ಅನ್ನಂಗಿಲ್ಲ. ವದ್ ಅಂದ್ರೆ ಮತ್ತೆ ಬೇರೆ ಆಗುತ್ತೆ. ವದ 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 ನಿಶ್ಚಿತ್ಯ, ನಿಶ್ಚಿತವಾಗಿ ಹೇಳು. ಏನ, ಇಲ್ಲಿ ನೋಡಿ ಕೊನೆಯ ಲೈನು ಶ್ರೇಯೋಹಮಾಪ್ನುಯಾಮ್ ಅಂತ ಇದೆ. ಶ್ರೇಯಃ 3 ಪದ ಇದೆ ಅಲ್ಲಿ. ಅಹಂ ಆಪ್ನುಯಾಮ್ ಅಂತ. ಈಗ ನಿಮ್ಗೆ ಬಿಡಿಸೋದಾದ್ರೆ 2 ಪದನ ಬಿಡಿಸ್ಬಹುದು, ಇಲ್ಲಾಂದ್ರೆ 3 ಪದನ ಬಿಡಿಸ್ಬಹುದು. 2 ಪದ ಹೇಗೆ ಬಿಡಿಸ್ತೀರಾ? ಶ್ರೇಯೋಹಂ ಆಪ್ನುಯಾಮ್ ಅಂದ್ರೆ ಇಲ್ಲಿ ಏನಿದೆ? ಮಾ ಇದೆ. ಮಾನ ಮ ಈ ಕಡೆ ತಗೊಳ್ಳೋದು, ಆ ಸ್ವರ ಅನ್ನುವಂಥದ್ದು ಮುಂದಿನ ಪದಕ್ಕೆ ಹಾಕೋದು. ಸೊ ಅವಾಗ ಆಪ್ನುಯಾಮ್ ಆಗುತ್ತೆ. ಶ್ರೇಯೋಹಂ ಆಪ್ನುಯಾಮ್ 2 ಪದ. ಇಲ್ಲಾಂದ್ರೆ ಕೂಡಿ ಹೇಳೋರಿದ್ರೆ ಶ್ರೇಯೋಹಂ ಆಪ್ನುಯಾಮ್ ಅಂತ ಹೇಳ್ಬೋದು. ಇದ್ರ ಒಂದು ಅನುವಾದ ನೋಡಿದ್ರೆ ಅರ್ಜುನ ಹೇಳ್ತಾ ಇರುವಂತದ್ದು ವ್ಯಾಮಿಶ್ರೇಣೇವ. ಸೊ ಈ ಏನು ನೀನು ಖಂಡಿತವಾಗಿ ಇಲ್ಲಿ ಏನೇ ಸಂದಿಗ್ಧ ಪರಿಸ್ಥಿತಿ ಬಂದಿದೆಯಲ್ಲ, ಸೊ ವಾಕ್ಯೇನ ಬುದ್ಧಿ ಅಂದ್ರೆ ನಿನ್ನ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಕವಿದಿದೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿ ಮೋಹಯ ಸೀವಮೆ. ಸೊ ಈ ಒಂದು ನಿನ್ನ ಮಾತುಗಳಿಂದ ನನ್ನ ಒಂದು ಮೋಹ ಕವಿದಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ತದೇಕಂ ವದ್ ನಿಶ್ಚಿತ್ಯ, ಅದ್ರಿಂದ ನೀ ಯಾವ್ದಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನ ದಯವಿಟ್ಟು ನನಗೆ ತಿಳಿಸು ಅಂತ ಹೇಳ್ತಾನೆ. ಶ್ರೇಯೋಹ ಅಂತಂದ್ರೆ ಏನು? ಶ್ರೇಯಸ್ಕರವಾದಂಥದ್ದು. ನಿಶ್ಚಿತ್ಯ ಅಂದ್ರೆ ನಿಶ್ಚಯವಾಗಿ ತಿಳಿಸುವಂತ ಯಾವ್ದಾದ್ರು ಒಂದು ಮಾರ್ಗವನ್ನ. ತದೇಕಂ ಯಾವ್ದಾದ್ರು ಒಂದು ಮಾರ್ಗವನ್ನ, ವದ್ ಅಂದ್ರೆ ತಿಳಿಸು. ಹೇಗೆ ತಿಳಿಸೋದು? ನಿಶ್ಚಿತ್ಯವಾಗಿ ತಿಳಿಸು. ಮತ್ತೆ ನಾನು ಕನ್ಫ್ಯೂಸ್ ಮಾಡ್ಬೇಡ. ಹಾಗೆ ಏನ ಶ್ರೇಯೋಹ ಆಪ್ನುಯಾಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಅವಾಗ ನನ್ಗಿದು ಪ್ರಯೋಜನ, ನಾನು ಇದರಿಂದ ಹೊಂದಬಲ್ಲೆ ಅಂತ ಅರ್ಜುನ ತಿಳಿಸ್ತಾನೆ. ಕಂಟಿನ್ಯೂ ಮಾಡಿ ಮಾತಾಜಿ ಅದ್ರಿಂದ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ. ನಾನಾ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿಲ್ವಾ? ಇನ್ನು ಬಂದಿಲ್ಲ ಮಾತಾಜಿ, ಸೀರಿಯಲ್ ಆಗಿ ಬರ್ತೀನಿ. ಹರೇ ಕೃಷ್ಣ. ಕಮಲಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದಾ? ಕೇಳಿಸ್ತಾ ಇದೆ ಮಾತಾಜಿ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಶ್ರೇಣ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ. ವಂದನೆಗಳು. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಮಮಾಪ್ನುಯಾಮ್. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಾಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ
ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಯಾರು ಕೃಷ್ಣ. ಹೇಳ್ತಾರೆ? ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೋಗೋಣ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶ್ರೀ ಭಗವಾನ್ ಉವಾಚ ಈ ಪ್ರಶ್ನೆಗಳಿಗೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಲೋಕೇಸ್ಮಿನ್, ಇಲ್ಲಿನೂ ಕೂಡ ಅವಗ್ರಹ ಇದೆ, ಮಧ್ಯದಲ್ಲಿ ಎಸ್ ಅನ್ನುವಂತಹ ಸಿಂಬಾಲ್ ಕಾಣ್ತಾ ಇದೆ. ಲೋಕೆ ಅಸ್ಮಿನ್, ಯಾವಾಗ ಅವಗ್ರಹ ಇರುತ್ತೆ ಅದರ ಅರ್ಥ ಅದು ಸಂಕೇತ ಇರುವಂತದ್ದು. ಯಾವದ್ರ ಸಂಕೇತ? ಅದ್ರ ಸಂಕೇತ. ಲೋಕೆ ಅಸ್ಮಿನ್ ಅಂತ ಕರೀತಾರೆ ಅದಕ್ಕೆ. ಬಸ್ ಸರಳವಾಗಿರೋದ್ರಿಂದ ರಾಗಬದ್ಧವಾಗಿ ಹೇಳುವಾಗ ಲೋಕೇಸ್ಮಿನ್ ಅಂತ ಹೇಳ್ಬೇಕು. ದ್ವಿವಿಧ ನಿಷ್ಠಾ, ಶೋಕೆ ದೊಡ್ಡ ಠ ಒತ್ತಿದೆ, ಮತ್ತೆ ಆ ಸ್ವರ ಇದೆ. ನಿಷ್ಠಾ, ಪುರಾ, ಪ್ರೋಕ್ತ, ಪಕಿರವತ್ತು ಮತ್ತೆ ದೊಡ್ಡ ಓ ಕೂಡಿದೆ, ದೊಡ್ಡ ದೀರ್ಘ ಇದೆ. ಸೊ ಪ್ರೋಕ್ತ. ಮಯಾ ನಘ, ಇಲ್ಲಿ ಮಯ ಆದ್ಮೇಲೆ ಕೂಡ ಅವಗ್ರಹ ಇದೆ. ಸೊ ಹಾಗಾಗಿ ಅಲ್ಲಿ ಅನಘ ಅಂತ ಬರುತ್ತೆ. ಆದ್ರೆ ನೀವು ಇಲ್ಲಿ ಕೂಡಿ ಹೇಳ್ಬೋದು. ಮಯಾ ಅನಘ ಅಂತ ಕರೀತಾರೆ ಅದಕ್ಕೆ. ನೀವು ಕೂಡಿನೂ ಹೇಳಿ ಮಯಾನಘ. ಜ್ಞಾನ ಯೋಗೇನ, ಇದು ಒಮ್ಮೆ ನಿಮ್ಗೆ ಅವಗ್ರಹ ಯಾಕೆ ಬರುತ್ತಾ ಅಂತ ಹೇಳಿದ್ದೆ ಅನ್ಸುತ್ತೆ, ನಾನು ನೆನಪಿದೆ ಅನ್ಕೊಳ್ತೀನಿ. ಇಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಯಾವಾಗಾದ್ರೂ ಯಾಕೆ ಅದನ್ನ ಅವಗ್ರಹ ಹಚ್ಬೇಕು ಅಲ್ಲಿ ಅಂತ ಹೇಳಿದೆ ಅನ್ಸುತ್ತೆ ಅಲ್ಲ, ಸ್ವರ ಕೂಡಿದಾಗ ಜೊತೆ ಸೇರಿದಾಗ ಹೇಳಿದ್ನಾ ಇಲ್ವಾ? ಇಲ್ವಾ? ಹೇಳ್ತಾನೆ ಇದ್ದೀರಾ ಮಾತಾಜಿ? ಹಾ ಹೇಳಿದಿನಾ? ಹೇಳಿದ್ರೆ ಆಯ್ತು, ಇಲ್ಲಾಂದ್ರೆ ಇನ್ನೊಂದ್ಸಲಿ. ನಮ್ಗೆ ಹೋಗ್ತಾ ಇಲ್ಲ ಮಾತಾಜಿ ತಲೆಗೆ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಅಂದ್ರೆ ಅದು ಎಸ್ ಎಲ್ಲ ಕಡೆ ಬರಲ್ಲ, ಅಲ್ಲೇ ಯಾಕೆ ಬರ್ಬೇಕು ಅಲ್ಲ, ಅದೊಂದು ಕಂಡೀಷನ್. ಸೊ ಅದು ಕಂಡೀಷನ್ ಏನು ಅನ್ನೋದನ್ನ ನೋಡೋಣ. ಈಗ ಹಾಗೆ ಹೇಳಿದ್ಲಲ್ಲ, ವ್ಯಂಜನ ಜೊತೆ ವ್ಯಂಜನ ಕೂಡಿದಾಗ ಅಂತ, ವ್ಯಂಜನ ಜೊತೆ ಸ್ವರ ಕೂಡಿದಾಗ ಅಸಂಯುತ ಹಕಾರ ಅಂತ ಹೇಳಿದೆ, ವ್ಯಂಜನ ಕೂಡಿದಾಗ ಸಂಯುತ ಹಕಾರ. ಹೀಗೆ ಇದಕ್ಕೂ ಕೂಡ ಒಂದು ಕಂಡೀಷನ್ ಇದೆ. ಮಯಾನಘ, ಅಲ್ಲಿ ಯಾಕೆ ಎಸ್ ಬರುತ್ತೆ, ಅವಗ್ರಹ ಬರುತ್ತೆ, ಅವಗ್ರಹ ಅಂತಾರೆ ಆ ಸಿಂಬಾಲ್ಗೆ. ಬಂದಾಗ ಅನೇ ಯಾಕೆ ಹಚ್ಬೇಕು ಅಲ್ಲಿ? ಸಿಂಬಾಲ್ ಹಚ್ಚಿದ್ರೆ ಮುಗಿದೋಯ್ತಲ್ಲ, ಬರೆದ್ರೆ ಮುಗಿದೋಯ್ತು, ಮತ್ತೆ ಯಾಕೆ ಅದೊಂದು ಸಿಂಬಾಲ್ ಬೇಕಿತ್ತು ಎಕ್ಸ್ಟ್ರಾ ಸಂಸ್ಕೃತದಲ್ಲಿ? ಸೊ ಅದು ಒಂದಿದೆ, ಅದು ನಿಮ್ಗೆ ಮತ್ತೆ ಒಂದು ಫ್ರೀ ಸಮಯ ಇದ್ದಾಗ ಹೇಳೋಣ. ಬಟ್ ಈಗ ಮಾತ್ರ ತಿಳ್ಕೊಳ್ಳಿ, ಅಲ್ಲಿ ಎಸ್ ಇದ್ರೆ ಅದಕ್ಕೆ ಅವಗ್ರಹ ಅಂತ ಹೇಳ್ತಾರೆ. ಅಲ್ಲಿ ಜಾಗದಲ್ಲಿ ಹಚ್ಬೇಕು. ಮತ್ತೆ ನೀವು ಬಿಡಿಸಿ ಹೇಳೋದ್ರಾದ್ರೆ ಮಾತ್ರ ಹಚ್ಚಿ, ಇಲ್ಲಾಂದ್ರೆ ಹಾಗೆ ಹೇಳ್ಬೋದು ಮಯಾನಘ. ಇವ್ ಯಾಕೆ ಅಂದ್ರೆ ತಿಳ್ಕೊಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರುವಂತದ್ದು ಅದನ್ನ. ಯಾಕಂದ್ರೆ ಹೇಳಲಿಕ್ಕೆ ಸರಳವಾಗಿ ಹೇಳ್ಬೋದು ಮಯಾನಘ ಅನ್ನಿ ಅಂತ ಹೇಳಿ, ಬಟ್ ಅದು ಗೊತ್ತಿರ್ಲಿ ನಿಮ್ಗೆ. ಹಾಗೆ ಯಾಕಿದೆ ಅಂತ ನಿಮ್ಗೆ ಮಕ್ಕಳು ಕೇಳ್ತಾರೆ. ಮಕ್ಕಳು ತುಂಬಾ ಪ್ರಶ್ನೆಗಳು, ಇದೇನು ಅಂತ ಹೇಳಿ. ನಿಮ್ಗೆ ಯಾರು ಕೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ ಮಗ ಕೇಳ್ತಿದ್ದ ಅದ್ ಯಾಕೆ ಹಾಗೆ ಅಂತ ಹೇಳಿ. ಸೊ ಹಾಗಾಗಿ ಅದ್ರದ್ದು ಆಲೋಚನೆ ಬಂತು. ಸೊ ಜ್ಞಾನ ಯೋಗೇನ ಸಾಂಖ್ಯಾನಾಂ ಅಂತ ಇಲ್ಲಿ ಇದೆ ನೋಡಿ. ಎಲ್ಲಿ ಪುಸ್ತಕದಲ್ಲಿ ನೀವು ನೋಡಿದಾಗ ಇದು ಈಗ PDF ಶೇರ್ ಮಾಡಿದೀವಿ ಅದ್ರಲ್ಲೆಲ್ಲ ಈ ಪುಸ್ತಕದಲ್ಲಿ ಸಾಂಖ್ಯಾನಾಮ್ ಅಂತ ಬರ್ದಿದ್ದಾರೆ ನೋಡಿ, ಅದು ಕರೆಕ್ಟ್ ಬರ್ದಿರೋದು. ಬಟ್ ಇಲ್ಲಿ ಏನ್ ಬರ್ದಿದಾರಲ್ಲ ಸಾಂಖ್ಯಾನಾಮ್, ಈ PDF ಶೇರ್ ಮಾಡಿದಿರಲ್ಲ ಮಾತಾಜಿ ಅವರು, ಅಲ್ಲಿ ಇದು ನೋಡಿ ಅನುಸ್ವರ ಇದೆ, ಚಿಹ್ನೆ ಇದೆ, ಅದು ತಪ್ಪು. ಅಲ್ಲಿ ಬರ್ಬೇಕಾಗಿರೋದು ಅನುನಾಸಿಕ. ಕಕಗಂಗ ಬರ್ಬೇಕು. ದೊಡ್ಡ ಖ ಇದೆಯಲ್ಲ, ಖ ವರ್ಗದಲ್ಲಿ ಂಗ ಬರುತ್ತೆ. ಹಾಗಾಗಿ ಂಗ ಬಂದು ಅದಕ್ಕೆ ದೊಡ್ಡ ಖ ಒತ್ತು ಬಂದಿದೆ ನೋಡಿ. ಅದು ಸರಿ ಮೆಥಡ್ ಅಷ್ಟೇ, ಸರಿ ತಿಳ್ಕೊಳ್ಳಿ ಅಷ್ಟೇ. ಬಟ್ ಓದ್ಬೇಕಾದ್ರೆ ಹೇಗೆ ಸಾಂಖ್ಯಾನ ಕರ್ಮ ಯೋಗೇನ ಯೋಗಿನ. ಇಲ್ಲಿ ಭಗವಂತ ಹೇಳ್ತಾ ಇರೋದೇನು ಅಂತಂದ್ರೆ,
ಆ ಅರ್ಜುನನಿಗೆ ಪಾಪರಹಿತವಾದವನೇ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಭಗವಂತ. ಹರೇ ಕೃಷ್ಣ. ಆ, ಮತ್- ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ. ಭಗವಂತ ಹೇಳ್ತಿರುವಂತದ್ದು ಲೋಕೇಸ್ಮಿನ್ ವಿವಿಧ ನಿಷ್ಠ, ಜಗತ್ತಿನಲ್ಲಿ 2 ತರನಾದಂತ ಶ್ರದ್ಧೆಗಳಿದೆ. ಪುರಾ ಪ್ರೋಕ್ತ ಮಯಾನಘ. ಸೊ ಹಾಗಾಗಿ ಜನರು ಏನು ಇಂಥ 2 ಕ್ರಿಯೆಗಳನ್ನ ಪ್ರಯತ್ನಿಸ್ತಾರೆ. ಜ್ಞಾನ ಯೋಗೇನ ಸಾಂಖ್ಯಾನ. ಮತ್ ಯಾರಿಗೆ ಜ್ಞಾನ ಇರುತ್ತೋ ಈ ಅನುಭವ ಗಮ್ಯರು ಅಂತ ಹೇಳ್ತೇವೆ, ಜ್ಞಾನವನ್ನ ಪಡೆದವರು ಅಂತ ಹೇಳ್ತೇವೆ, ಅವರು ಏನ್ ಮಾಡ್ತಾರೆ, ತತ್ವಜ್ಞಾನದ ಊಹಾಪೋಹದ ಮೂಲಕ ಹೇಗೆ ನಾನು ಭಗವಂತನನ್ನ ಸಾಧಿಸಬೇಕು ಅನ್ನುವಂಥ ಪ್ರವೃತ್ತಿ ಇವುಳ್ಳವರಾಗಿರ್ತಾರೆ. ಜ್ಞಾನ ಯೋಗೇನ ಸಾಂಖ್ಯಾನ. ಒಂದು ತತ್ವದ ಊಹಾಪೋಹ ಮೂಲಕ ನನ್ನನ್ನು ಸಾಧಿಸುವಂತವರಾಗಿರ್ತಾರೆ. ಇನ್ನು ಕೆಲವೊಬ್ರು ಕರ್ಮಯೋಗೇನ ಯೋಗಿನ, ಭಕ್ತಿ ಸೇವೆಯ ಮೂಲಕ ನನ್ನನ್ನ ಸಾಧಿಸುವಂತವರಾಗಿರ್ತಾರೆ. ಸೊ ಒಟ್ಟಾರೆ ಇದೇನ್ ಹೇಳ್ತಾನೆ ಭಗವಂತ, ಈ ಒಂದು ಜಗತ್ತಿನಲ್ಲಿ 2 ತರನಾದಂತಹ ಸಾಕ್ಷಾತ್ಕಾರವನ್ನ ಒಬ್ಬ ಮನುಷ್ಯ ಪಡ್ಕೋಬಹುದು. ಅದ್ಯಾವುದು ಅಂತಂದ್ರೆ, ಒಂದು ಅನುಭವ ಗಮ್ಯವಾದಂತಹ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸುವಂತ ಒಂದು ಪ್ರವೃತ್ತಿ. ಇದೇನು ಅಷ್ಟಾಂಗ ಯೋಗ ಇವೆಲ್ಲ ಬರುತ್ತವ ಅದ್ ಹೇಳ್ತಾ ಇರುವಂತದ್ದು. ಇನ್ನು ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸುವಂತದ್ದು ಅಂತ, ಕರ್ಮಯೋಗೇನ ಯೋಗಿನ. ಸೊ ಅಂತ ಪ್ರವೃತ್ತಿಯಿಂದ ನನ್ ಪಡಿತಾರೆ ಅಂತ ಹೇಳ್ತಾ ಇರೋದು. ಹರೇ ಕೃಷ್ಣ. ಕರ್ಮಯೋಗ ಬುದ್ಧಿ ಯೋಗದ ಕುರಿತು ಹೇಳ್ತಾ ಇರೋದು ಇಲ್ಲಿ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಧುರ ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಂದಿನಿ ಮಾತಾಜಿ. ನಂದಿನಿ ಸೀನಪ್ಪ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಪ್ರೇಮ್ ರಾಘವ್ ಪ್ರಭುಜಿ. ಹರೇ ಕೃಷ್ಣ. ಪ್ರೇಮ್ ಹರೇ ರಾಘವ್. ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ರಿಗೂ ಹೇಳಿಸ್ಬಿಡಿ. ಮಾತಾಜಿ ಎಲ್ರಿಗೂ ಹೇಳಿಸ್ಬಿಡಿದಾನೆ. ಎಂಡ್ ಮಾಡೋಣ ಇಲ್ಲಿ. ಶ್ಯಾಮ್ಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಯಾವ ಶ್ಲೋಕ ಮಾತಾಜಿ? ನಾನು ಬೇರೆ ಮೂರನೇದು ಮಾತಾಜಿ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ ನಿಮ್ದು? ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೌಮ್ಯ ಪ್ರಭಾ ಮಾತಾಜಿ. ಸೌಮ್ಯ ಪ್ರಭಾ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವಂಜ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿವೋ ಮಾತಾಜಿನ. ಹರೇ ಪ್ರಭುಜಿನ ಹೇಳ್ತೀರಾ? ವಿ ಮಂಗಳ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳೋಣ. ಯಾರು ಪ್ರಭುಜಿ? ನೀವ್ ಹೇಳಿಲ್ಲ ಪ್ರಭುಜಿ. ಇಲ್ಲ ಮಾತಾಜಿ ಹೇಳಿಲ್ಲ. ಅಲ್ಲ ಪ್ರಭುಜಿ, ನಾ ಬರ್ತೀನಿ ಬರ್ತೀನಿ ರೀ. ಹರೇ ಕೃಷ್ಣ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಕೇಳಿಸ್ತಾ ಇದೆ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ಜ್ಞಾನಯೋಗೇನ ಸಾಂಖ್ಯೇನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹೇಳಿ ಪ್ರಭುಜಿ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅವರು ಶೇರ್ ಮಾಡ್ತಾ ಇದ್ದಾರಲ್ಲ ಮಾತಾಜಿ. ಲಲಿತಾ ಮಾತಾಜಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೇಳಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ
ಜ್ಞಾನ ಯೋಗೇನ ಸಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಸ್ವಂಗಲ ಮಾತಾಜಿ, ಧನ್ಯವಾದಗಳು ಲಲಿತಾ ಮಾತಾಜಿ, ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಹಾಕಿಲ್ಲ ಮತ್ತೆ ಅಟೆಂಡೆನ್ಸ್ ಧನ್ಯವಾದಗಳು. ಹಾಕ್ಲಿಲ್ವಾ? ಹಾಕಿದೀನಿ ಹರೇ ನೋಡಿ ಕೃಷ್ಣ ಮಾತಾಜಿ, ಮಾತಾಜಿ, ಅಟೆಂಡೆನ್ಸ್ ಧನ್ಯವಾದಗಳು ಹಾಕಿದೀನಿ, ಮಾತಾಜಿ. ಲಿಂಕು ಹಾಕಿದೀನಿ ನೋಡಿ ಮಾತಾಜಿ. ಗೊತ್ತಿಲ್ಲ. ಮಾತಾಜಿ ಅಟೆಂಡೆನ್ಸ್ ಹಾಕಿದೀನಿ, ಇಲ್ಲ, ಲಿಂಕು ಎರಡು ನೀವು ಹಾಕಿದೀನಿ ಇದು ನೋಡಿ. ಹಾಕಿದ್ದೀರಾ. ಹಾ, ಕೆಳಗಡೆ ಇದೆ ನೋಡಿ ಮಾತಾಜಿ ಒಂದು. ಅದು ಇನ್ನೊಂದು ಪೇಸ್ಟ್ ಮಾಡಿ ಮಾತಾಜಿ ಅವರಿಗೆ. ಅದು ಒಂದೇ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ನೋಡಿ, ಮೇಲ್ಗಡೆ ಇದೆ. ಕಾಣಿಸ್ತಾ ಇಲ್ಲ ಮಾತಾಜಿ. ಓ, ಇವಾಗ ಬಂತು. ಈಗ ಬಂದಿದೆ. ನೀವು ಲೇಟ್ ಆಗಿ ಜಾಯ್ನ್ ಆಗಿರ್ಬೇಕು ಮಾತಾಜಿ. ಇಲ್ಲ ಮಾತಾಜಿ, ನಾನು ಬಿಗಿನಿಂಗ್ ಇಂದಾನೇ ಇದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ಮಾತಾಜಿ. ಮೇಲ್ಗಡೆ ಇದೆ ನೋಡಿ, ಅಟೆಂಡೆನ್ಸ್ ಲಿಂಕ್ ಅಂತ ಅದು ಮಾಡಿದೀನಿ. ಏರೋ ಮಾರ್ಕ್ ಹಾಕಿದ್ದಾರೆ ಮಾತಾಜಿ, ಇದೆ ಕಳ್ಸಿದ್ದಾರೆ. ಏರೋ ಮಾರ್ಕ್ ಹಾಕಿದ್ದಾರೆ. ಇನ್ನೊಮ್ಮೆ ಹಾಕಿದ್ದಾರೆ ನೋಡಿ, ಮಾಡಿ. ಯಾರಿಗ್ ಪ್ರಶ್ನೆಗಳಿದೆಯಾ? ಹ್ಯಾಂಡ್ ರೈಸ್ ಮಾಡಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ. ಇಲ್ವಾ?